Praise God. Praise So today we are going to study a beautiful topic of building a house. ಸೊ ಇಂದು ನಾವು ಅತ್ಯದ್ಭುತವಾದ ಒಂದು ವಿಷಯದ ಬಗ್ಗೆ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದೇನಂತಂದರೆ ನಮ್ಮ ಮನೆಯನ್ನು ಯಾವ ರೀತಿ ಕಟ್ಕೊಳ್ಳೋದು ಎಂಬುದಾಗಿ. How to build a house. ನಿಮ್ಮ ಮನೆಯನ್ನು ಹೇಗೆ ಕಟ್ಕೊಳ್ಳುತ್ತೀರಿ? And I have been asking the Lord that there are so many who are in full time. ಸೊ ಯಾರೆಲ್ಲ ಫುಲ್ ಟೈಮ್ ಮಿನಿಸ್ಟ್ರಲ್ಲಿ ಅಂದರೆ ಪೂರ್ಣ ಸೇವೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. There are some who are working as well as doing God's work. ಅವರು There are some who are working in the office and then coming and doing Some are God's full work. time, some are working and doing God's work. ಸೊ ಕೆಲವರು ಪೂರ್ಣಾವಧಿ ಸೇವೆಯನ್ನು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಕೆಲವರು ಕೆಲಸ ಮಾಡಿಕೊಂಡು ತದನಂತರ ಸಾಯಂಕಾಲ ಸಂಜೆ ಸಮಯದಲ್ಲಿ ಅವ್ರಿಗೆ ಬಿಡುವಿರೋ ಸಮಯದಲ್ಲಿ ದೇವರ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ. So this question has always been there that Lord, why is it that some people get so blessed and some people who are working for you and nothing happens? ಇದು ದೇವರಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಏನಂತಂದರೆ, ಕೆಲವರು ಫುಲ್ ಟೈಮ್ ಮಿನಿಸ್ಟ್ರಿ ಕೆಲಸ ಮಾಡ್ತಿರ್ತಾರೆ, ಕೆಲವರು ಪಾರ್ಟ್ ಟೈಮ್ ಮಿನಿಸ್ಟ್ರಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರಲ್ಲಿ ಅವರೆಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ರು ಕೂಡ ಯಾಕೆ ಎಲ್ಲರ ಜೀವನದಲ್ಲೂ ಒಳ್ಳೆಯ ಒಂದೇ ರೀತಿಯ ಫಲಿತಾಂಶಗಳು ಬರ್ತಾ ಇಲ್ಲ? ಕೆಲವರು ಆಶ್ರಯಿತರಾಗಿ ಜೀವಿಸ್ತಾ ಇದ್ದಾರೆ, ಇನ್ನು ಕೆಲವರು ಇದ್ದ ರೀತಿಯಲ್ಲೇ ಅದೇ ಅವಸ್ಥೆಯಲ್ಲಿ ಜೀವಿಸ್ತಾ ಇದ್ದಾರೆ. So the anointing is always going to remove the burden and break the yoke of the devil. ಸೊ ದೇವರ ವಾಕ್ಯ ಹೇಳ್ತದೆ, ನಮ್ಮ ಮೇಲೆ ಇರುವಂಥ ಅಭಿಷೇಕ ನಮ್ಮ ಭಾರವಾದ ನೋವುಗಳನ್ನು ಕಳಚಿ ಬೀಸಾಡ್ತದೆ ಎಂಬುದಾಗಿ. So if the yoke of the devil is broken, ಸೈತಾನನ ಆ ನೊಗವನ್ನು ಕಳಚಿ ಬಿಸಾಡುವುದಾದರೆ surely the blessings will manifest. ಖಂಡಿತವಾಗಿಯೂ ದೇವರ ಆಶೀರ್ವಾದ ಅಲ್ಲಿ ಅತ್ಯದ್ಭುತ ಕಾರ್ಯಗಳನ್ನು ನೆರವೇರಿಸಬೇಕು. You must always ask a question. ಸೊ ನೀವು ನಿಮ್ಮ ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. Last year this time where was I? ಹೋದ ವರ್ಷ ಇದೇ ಸಮಯದಲ್ಲಿ ನಾನು ಯಾವ ಅವಸ್ಥೆಯಲ್ಲಿದ್ದೆ? This year this time where am I? ಈ ವರ್ಷ ನಾನು ಯಾವ ಅಂತಸ್ತಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ? And if there is no progress happening, ಸೊ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ಅಲ್ಲಿ ಯಾವುದೇ ಪ್ರಗತಿಯನ್ನು ಕಾಣದೆ ಹೋದರೆ there is a problem somewhere. ಸೊ ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ ಎಂಬುದಾಗಿ. Because God starts with something small ಯಾಕೆಂದರೆ ದೇವರು ಯಾವಾಗಲೂ ಅಷ್ಟೇ ಏನೋ ಒಂದು ಚಿಕ್ಕ ವಿಷಯದಿಂದ ಪ್ರಾರಂಭಿಸ್ತಾರೆ and He will always make it big. ಸೊ ಅದು ಖಂಡಿತವಾಗಿಯೂ ದೊಡ್ಡದಾಗಿ ಮಾರ್ಪಾಡಾಗಬೇಕು. And if it's not happening big, ಸೊ ಖಂಡಿತವಾಗಿಯೂ ಅದೇನಾದರೂ ದೊಡ್ಡದಾಗಿ ಮಾರ್ಪಾಡಾಗದೆ ಹೋದರೆ somewhere something is going wrong. ಎಲ್ಲೋ ಒಂದು ಕಡೆ ತಪ್ಪಾದ ಕಾರ್ಯ ಅಲ್ಲಿ ಸಂಭವಿಸಿದೆ ಎಂಬುದಾಗಿ. Either the word of God is wrong ಒಂದು ದೇವರ ವಾಕ್ಯ ತಪ್ಪಾಗಿರ್ಬೋದು, or I am wrong. ಇಲ್ಲ ನಾನು ತಪ್ಪಾಗಿ ಹೋಗ್ತಾ ಇರ್ಬೋದು. But one is surely wrong. ಖಂಡಿತವಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ತಪ್ಪಾದ ಕಾರ್ಯ ಇದೆ. Both are not wrong. ಎರಡೂ ಕೂಡ ತಪ್ಪಾದ ಕಾರ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. I was talking to my brother Alvin. ಸೊ ನನ್ನ ಜೊತೆಲಿ ಇವರು ಮಾತನಾಡುವಂಥ ಸಂದರ್ಭದಲ್ಲಿ I saw his beautiful house ನಾನಿರುವಂಥ ಈಗಿರುವಂಥ ಮನೆಯನ್ನು ಇವರು ನೋಡಿದರು. and it gave me so much of joy. ಅದು ನೋಡುವಾಗ ತುಂಬ ಸಂತೋಷ ಆಯಿತು. So I told him when I lost everything in life, ಸೊ ಆಗ ಇವ್ರು ಹೇಳಿದರು, ಇವರು ತಮ್ಮ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿ I got a place to stay free. ಸೊ ಇವರಿಗೆ ಉಚಿತವಾಗಿ ಯಾರೋ ಒಬ್ಬರು ಇವರು ವಾಸ ಮಾಡಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ರು. And the house was empty. ಸೊ ಬಟ್ ಖಾಲಿಯಾದ ಮನೆ, ಅಲ್ಲಿ ಏನು ವಸ್ತುಗಳಿಲ್ಲ. So the first thing that I purchased was 4 chairs. ಸೊ ಆಗ ಅವರು ಮೊದಲು ಕೊಂಡುಕೊಂಡಂಥ ಕಾರ್ಯ ಏನಂತಂದ್ರೆ ಕುತ್ಕೊಳ್ಳಿಕ್ಕೆ 4 ಪ್ಲಾಸ್ಟಿಕ್ ಚೇರ್ಗಳು. So if anybody can come to my house, ಯಾರೇ ಮನೆಗೆ ಬಂದರೂ they can't see the bed, ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಬೆಡ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. they can't see the mat, ಸೊ ಯಾವುದೇ ಕಾರಣಕ್ಕೂ ಚಾಪೆಗಳು ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. but they can see 4 red chairs. ಸೊ ಅವ್ರು ಯಾವಾಗಲೂ ಅಲ್ಲಿ ಕೇವಲ ಬರೀ 4 ಕೆಂಪು ಚೇರ್ ಮಾತ್ರ ಇದ್ದಿದ್ದು. And then I see my life ಅದಾದ ನಂತರ ಇವರ ಜೀವನವನ್ನು ನೋಡೋದಾದ್ರೆ after meeting the Lord. ಯೇಸುವನ್ನ ಪ್ರಭುವನ್ನ ಭೇಟಿ ಮಾಡಿದ ನಂತರ It has grown and grown and grown and grown, and every year it's growing. ಸೊ ಯಾವಾಗ ಪ್ರಭುವನ್ನ ಭೇಟಿ ಮಾಡಿದ್ರು, ಈಗ ಪ್ರಾರಂಭದಲ್ಲಿ ಇದ್ದಂಥ ಅವಸ್ಥೆ ಈಗಿಲ್ಲ. ಯಾಕೆಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ಮೇಲೆ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. So when I see my fellow brothers and sisters also growing
ಸೊ ಯಾವಾಗ ಇವರು ಇತರ ಸಹೋದರರು ಕೂಡ ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕಾಣ್ತಾ ಇದ್ದಾರೋ ಅವ್ರು ನೋಡುವಾಗ it gives great joy because the same power that has helped me to grow is growing in your life as well. ಸೊ ಯಾಕೆ ಇವ್ರಿಗೆ ಅತಿ ತುಂಬಾ ಸಂತೋಷವಾಗ್ತದೆ ಅಂತಂದ್ರೆ ಯಾವ ಶಕ್ತಿ ಇವರಿಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರಗತಿನ ಕಾಣಲಿಕ್ಕೆ ಸಹಾಯ ಮಾಡ್ತದೋ, ಯಾವ ಅಭಿಷೇಕ ಸಹಾಯ ಮಾಡ್ತಾ ಇದೆಯೋ, ಸೇಮ್ ಅಭಿಷೇಕ ಸೇಮ್ ಶಕ್ತಿ ಅವರ ಜೀವನದಲ್ಲಿ ಕೂಡ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ತುಂಬಾ ಸಂತೋಷ ಪಡ್ತಾರೆ. But when I come and see the person is still struggling after 5 years, ಆದರೆ ಇವರು ಕೆಲವೊಂದು ವ್ಯಕ್ತಿಗಳನ್ನು ನೋಡುವಾಗ ಈವನ್ 4-5 ವರ್ಷಗಳು ಕಳೆದ್ರು ಕೂಡ ಆ ವ್ಯಕ್ತಿ ಇನ್ನೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಅದೇ ಅವಸ್ಥೆಯಲ್ಲಿ ಇದ್ರೆ ಅದನ್ನು ನೋಡುವಾಗ it causes pain ಖಂಡಿತವಾಗಿಯೂ ಇವರಿಗೆ ಅದು ತುಂಬಾ ದುಃಖವನ್ನು ಉಂಟು ಮಾಡ್ತದೆ, ನೋವನ್ನು ಉಂಟು ಮಾಡ್ತದೆ. because we are brothers and sisters of one family. ಸೊ ನಾವೆಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿರುವಂತಹ ಸಹೋದರಿಯರಾಗಿದ್ದೇವೆ. So we are supposed to hold hands and make the person rise up. ಖಂಡಿತವಾಗಿಯೂ ನಾವು ಒಬ್ಬರ ಕೈಯನ್ನ ಇನ್ನೊಬ್ಬರು ಹಿಡಿದುಕೊಂಡು ಅವರನ್ನು ಮೇಲೆತ್ತುವಂತ ಸಹೋದರಿಯರಾಗಿದ್ದೇವೆ. And if they are not rising up, ಆದ್ರೆ ಅವರು ನಾವು ಎಷ್ಟೇ ಕೈ ಹಿಡಿದು ಮೇಲೆತ್ತಿದ್ರು ಕೂಡ ಅವ್ರು ಮೇಲ್ ಬರದೆ ಹೋದ್ರೆ can God be wrong? ಆಗ ದೇವರಲ್ಲಿ ಏನಾದರೂ ತಪ್ಪಿದೆಯಾ? Because the word of God, Jesus, is very in a simple line says, when you seek the kingdom and His righteousness, everything will be not sweated but added unto you. ಸೊ ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ವಾಕ್ಯ ನುಡಿದಿದ್ದಾರೆ. ಮತ್ತಾಯ 6:33 ನೀವು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಮತ್ತು ಅವರ ನೀತಿಗಾಗಿ ತವಕ ಪಡುವಾಗ ಮಿಕ್ಕ ಯಾವುದೇ ಕಾರ್ಯಗಳಿಗೂ ನೀವೇನು ಶ್ರಮ ವಹಿಸಬೇಕಾಗಿಲ್ಲ, ಬೆವರು ಸುರಿಸಬೇಕಾಗಿಲ್ಲ, ಅವುಗಳೆಲ್ಲವನ್ನ ದೇವರು ನಿಮಗೆ ಸೇರಿಸಿಕೊಡಲಾಗ್ತದೆ ಎಂಬುದಾಗಿ. Hallelujah. Hallelujah. So if God said it's going to be added, ದೇವರು ಮಿಕ್ಕ ಎಲ್ಲಾ ಕಾರ್ಯಗಳನ್ನ ಸೇರಿಸಿಕೊಡ್ತಾರೆ ಎಂಬುದಾಗಿ ಹೇಳಿರುವಾಗ then it has to be added. ಖಂಡಿತವಾಗಿಯೂ ಅದು ಸೇರಿಸಿ ಕೊಡಲೇಬೇಕು. In Hindi it is said roti, kapda or makan. ಸೊ ಹಿಂದಿಯಲ್ಲಿ ಊಟ, ಬಟ್ಟೆ, ವಸತಿ, and that is what we work all our life. ಈ 3 ಕಾರ್ಯಗಳಿಗೋಸ್ಕರನೇ ನಾವು ಇಡೀ ಜೀವನ ಪೂರ್ತಿ ದುಡಿತಾ ಇದ್ದೇವೆ. Is that right? Yes. But did Jesus say work for roti, kapda or makan? Work for food, clothing and shelter? ಸೊ ಯೇಸು ಏನಾದರೂ ಈ ರೀತಿ ಹೇಳ್ತಾ ಇದ್ದಾರ, ನೀವು ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ, ವಸತಿಗೋಸ್ಕರ ದುಡಿಬೇಕೆಂಬುದಾಗಿ ಹೇಳ್ತಾ ಇದ್ದಾರ? He said you work for the kingdom, seek the kingdom, seek its ways, and everything will be added unto you. ಅವ್ರು ಯಾವ ಕಾರಣಕ್ಕೂ ಈ 3 ಕಾರ್ಯಗಳಿಗಾಗಿ, ಅಗತ್ಯಗಳಿಗೋಸ್ಕರ ನೀವು ಶ್ರಮ ವಹಿಸಿ ದುಡಿರಿ ಎಂಬುದಾಗಿ ಹೇಳ್ತಾ ಇಲ್ಲ. ದೇವರು ಪ್ರಭು ಯೇಸು ಹೇಳ್ತಾ ಇರುವಂಥದ್ದು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ನೀತಿಗಾಗಿ, ಅವರ ಹಾದಿಗಳನ್ನು ಹುಡುಕಿ ಅವರ ಹಾದಿಯಲ್ಲಿ ಮುನ್ನಡೆಯುವಾಗ ಖಂಡಿತವಾಗಿಯೂ ಇವುಗಳೆಲ್ಲವನ್ನ ನಿಮಗೆ ಸೇರಿಸಿಕೊಡ್ತೇನೆ ಎಂಬುದಾಗಿ ಹೇಳಿದ. The brothers who are sitting behind, ಸೊ ಹಿಂದೆ ಕುಳಿತಿರುವಂತ ನಮ್ಮ ಪ್ರೀತಿಯ ಸಹೋದರ ನೋಡುವಾಗ they are so happy with the family. ಖಂಡಿತವಾಗಿಯೂ ಅವರೆಲ್ಲರೂ ಕೂಡ ಜಸ್ಟ್ ಆ ಫ್ಯಾನ್ ಬರುವಂತ ಗಾಳಿಯ ತಂಪಾದ ವಾತಾವರಣ ಖುಷಿ The one ಪಡ್ತಾರೆ. who was sitting in the center, ಸೊ ಮಧ್ಯದಲ್ಲಿ ಕುಳಿತಿರುವಂತ ಈ ಸಹೋದರಿ ನೋಡಿದ್ರೆ they are more happy because one fan from here, one fan from up. ಮಧ್ಯದಲ್ಲಿ ಕುಳಿತಿರುವ ಸಹೋದರಿಗಳು ಇನ್ನೂ ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ಎಡಗಡೆಯಿಂದ ಒಂದು ಫ್ಯಾನ್ ಓಡ್ತಾ ಇದೆ, ಮೇಲಿಂದ ಒಂದು ಫ್ಯಾನ್ ಓಡ್ತಾ ಇದೆ. The only person who can be sad is Sister Mary. But there is no fan that side. ಒಂದು And the ones on the top. ದುಃಖಕರವಾದ ಸಂಗತಿ ಏನಂತಂದ್ರೆ ಸಹೋದರಿ ಮೇರಿಯಮ್ಮ ಅವರಿಗೆ ಮತ್ತು ಮೇಲೆ ಮೆಟ್ಲ ಮೇಲೆ ಕುಳಿತಿರುವಂತಹ ಮಕ್ಕಳಿಗೆ ಯಾವುದೇ ಗಾಳಿ ಕೂಡ ಬರ್ತಾರೆ. Now all this is working on electric power. ಸೊ ಏನೆಲ್ಲ ಉಪಕರಣಗಳು ಕಾರ್ಯನಿರ್ವಹಿಸ್ತಿದೆಯೋ ಅದೆಲ್ಲವೂ ಕೂಡ ವಿದ್ಯುತ್ ಶಕ್ತಿಯ ಮುಖಾಂತರ ನೆರವೇರಿಸುತ್ತಿರುವಂಥದ್ದು. The electric power is for us. ಸೊ ಆ ವಿದ್ಯುತ್ ಶಕ್ತಿಯು ನಮಗೋಸ್ಕರ ಇರುವಂಥದ್ದು. But if I don't follow the system, right? ನಾವು ಅದರ ನಿಯಮವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಹೋದ್ರೆ Next to me is the person who is to take electrical contract. ಖಂಡಿತವಾಗಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ಕಾರ್ಯ ಮಾಡ್ತದೆ ಅಂತ ನಾನು Now let me ask you, in your life, have you ever got once in your lifetime electric shock? ಶೋರ್ ನನ್ನ Only once? ಸೋ ಮೆನಿ ಟೈಮ್ಸ್. So many times. ಸೊ ನಾನು ಎಲೆಕ್ಟ್ರಿಕ್ ಕೆಲಸ ಮಾಡುವಾಗ ಇವ್ರು ಕೇಳ್ತಾ ಇದಾರೆ, ಒಂದು ದಿನವಾದರೂ ಎಲೆಕ್ಟ್ರಿಕಲ್ ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಎಂಬುದಾಗಿ. ನಾನು ಹೇಳ್ತಿದ್ದೇನೆ, ಹೌದು, ಎಷ್ಟೋ ಬಾರಿ ಎಲೆಕ್ಟ್ರಿಕಲ್ ಆ ಒಂದು ವಿದ್ಯುತ್ ಶಕ್ತಿ ಹೊಡ್ಸ್ಕೊಂಡಿದ್ದಾನೆ, ಶಾಕ್ ಹೊಡ್ಸ್ಕೊಂಡಿದ್ದಾನೆ. Some of the electricians, they get so much of shock that they get used to that shock. They touch the wire only and do it. No joke. ಖಂಡಿತವಾಗಿ ಅದು ಪ್ರಾಕ್ಟೀಸ್ ಆಗುವಾಗ ಜಸ್ಟ್ ಮೊದಲಾದ್ರೆ ಟಚ್ ಮಾಡಿಬಿಟ್ಟು ಕರೆಂಟ್ ಹೊಡಿ ಚೆಕ್ ಮಾಡ್ತಾ ಇದ್ವಿ. ಯಾವಾಗ ಪ್ರಾಕ್ಟೀಸ್ ಆಯ್ತು ಇಷ್ಟೇನ ಅಂತೇಳಿ, ಇವನ್ ಕರೆಂಟ್ ಇದ್ರೂ ಕೂಡ ಕೆಲವು ಟೈಮಲ್ಲಿ ಹೇಗೋ ಜಸ್ಟ್ ಅದನ್ನ ಇರೋ ಸಂದರ್ಭದಲ್ಲೇ ನಾವು ನೋಡ್ಲಿಕ್ಕೆ ಹೋಗ್ತದೆ.
The same it is with us. ಅದೇ ರೀತಿಯ ಕಾರ್ಯ ನಮ್ಮಲ್ಲೂ ಕೂಡ ನೆರವೇರುವಂಥದ್ದು. The word of God is supposed to work for us. ದೇವರ ವಾಕ್ಯವು ಇರುವುದೇ ನಮಗೋಸ್ಕರ ಕಾರ್ಯನಿರ್ವಹಿಸಲಿಕ್ಕಾಗಿ. Prayer is supposed to work for us. ಅದೇ ರೀತಿ ಪ್ರಾರ್ಥನೆಯು ಕೂಡ ನಮ್ಮ ಪರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇರುವಂಥದ್ದು. The system in the kingdom of God should work for us. ಅದೇ ತರ ದೇವರ ಸಾಮ್ರಾಜ್ಯದಲ್ಲಿರುವಂತಹ ತತ್ವಗಳು ನಿಯಮಗಳು ಕೂಡ ನಮ್ಮ ಒಳಿತಿಗಾಗಿ ನಮಗೋಸ್ಕರ ಕಾರ್ಯ ಮಾಡಲಿಕ್ಕೆ ಇರುವಂಥದ್ದು. But when I don't follow the system, ಆದರೆ ನಾನು ಅದರ ನಿಯಮವನ್ನ ತತ್ವವನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸದೆ ಹೋದ್ರೆ ಅದು ನಮ್ಮ ಪರವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. then that same prayer, that same word of God, that same kingdom, when I don't operate on the kingdom system, it can kill me. ಸೊ ನಾನು ಸರಿಯಾದ ರೀತಿಯಲ್ಲಿ ಸರಿಯಾದ ಅದು ಮೂಲ ತತ್ವದಲ್ಲಿ ನಿಯಮಕ್ಕನುಸಾರವಾಗಿ ನಾನು ಪ್ರಾರ್ಥನೆಯನ್ನ ದೇವರ ವಾಕ್ಯವನ್ನ ಅಭಿಷೇಕವನ್ನು ಸರಿಯಾಗಿ ಉಪಯೋಗಿಸದೆ ಹೋದರೆ ಅದು ನನಗೆ ವಿರುದ್ಧವಾಗಿ ಬಂದು ನನ್ನ ಜೀವನವನ್ನ ಸಂಪೂರ್ಣ ನಾಶಗೊಳಿಸಿದೆ. Is he preaching the word of God or translating? ಈಗ ನಾನು ದೇವರ ವಾಕ್ಯವನ್ನ ಪ್ರಬೋಧನೆ ಮಾಡ್ತಾ ಇದ್ದೀನ ಅಥವಾ ಪ್ರಬೋಧನೆ ಭಾಷಾಂತರ ಮಾಡ್ತಾ ಇದ್ದೀನ? No, he is translating, but more than the translating, he is preaching to you. ಸೊ ನಾನು ಭಾಷಾಂತರ ಮಾಡ್ತಾ ಇದ್ದೇನೆ ಕರೆಕ್ಟ್, ಬಟ್ ಆದ್ರೆ ಅದಕ್ಕಿಂತ ಮಿಗಿಲಾಗಿ ಶುಭ ಸಂದೇಶವನ್ನ ನಾನು ಪ್ರಬೋಧನೆ ಮಾಡ್ತಾ ಇದ್ದೇನೆ. Because he is believing what he is translating. ಯಾಕೆಂದ್ರೆ ನಾನು ಜಸ್ಟ್ ಇವ್ರು ಹೇಳಿದ್ದನ್ನ ಕಣ್ಮುಚ್ಕೊಂಡು ಕೇಳ್ಕೊಂಡು ಬಾಯ್ತಿದ್ದು ಹೇಳ್ತಾ ಇಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ, ಬದಲಾಗಿ ನಾನು ಏನು ನುಡಿತಾ ಇದ್ದೇನೋ ಅದನ್ನ ನಂಬಿ ಬಾಯ್ತಿ ನುಡಿತಾ ಇರೋದ್ರಿಂದ ಅದು ಪ್ರಬೋಧನೆ ಆಗಿದೆ. So what is the need of preaching? ಹಾಗಾದ್ರೆ ಪ್ರಬೋಧನೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಅಗತ್ಯವಾದಂತಹ ಕಾರ್ಯ ಏನು? Why did Jesus not say, go and lay hands on people, pray over the sick? Or did he say, go and preach the gospel? ಸೊ ಎತ್ತರಿಗೆ ಯೇಸು ಸ್ವಾಮಿ ಹೋಗಿ ರೋಗಿಗಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಎಂಬುದಾಗಿ ಆ ರೀತಿ ಕಾರ್ಯ ಹೇಳಿದಾರ, ಅಥವಾ ಹೋಗಿ ಶುಭ ಸಂದೇಶವನ್ನ ಪ್ರಬೋಧಿಸಿ ಎಂಬುದಾಗಿ ಹೇಳಿದಾರ? If you all come in front, people who are coming from behind will be blessed. Please come in front. I'm not going to eat anybody. No problem. Hallelujah. Hallelujah. Thank you, Jesus. Thank you, Jesus. ಯಾಕಂದ್ರೆ ಹಿಂದೆ ಇರೋ ಮುಂದೆ ಬಂದ್ರೆ ಸ್ವಲ್ಪ ಮೇಲೆ ಕೂತ್ಕೋಬಹುದು. ಸಿ ಜಾಗ ಇದೆ. ಮೇಲೆ ಕೂತ್ಕೊಳ್ಳಿ. Vinod, you can come and sit on top. Because with your big stomach, it will be difficult. Hallelujah. Hallelujah. So why is it that Jesus says to preach the gospel? ಏತಕ್ಕಾಗಿ ಯೇಸು ಸ್ವಾಮಿ ಶುಭ ಸಂದೇಶವನ್ನ ಪ್ರಬೋಧಿಸಿರಿ ಎಂಬುದಾಗಿ ಹೇಳಿದ್ದಾರೆ? Such a great joy to see the soldiers sitting here. ನಿಜವಾಗಿಯೂ ಇಲ್ಲಿ ಕುಳಿತಿರುವಂತಹ ಸೈನಿಕರು ನೋಡುವಾಗ ತುಂಬಾ ಆನಂದ ತುಂಬಿತಿರುತ್ತದೆ. Why is the Lord asking to preach the gospel? ಏತಕ್ಕಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ನೀವು ಶುಭ ಸಂದೇಶ ಸಾರು ಎಂಬುದಾಗಿ ಏತಕ್ಕಾಗಿ ಹೇಳಿದ್ದಾರೆ? The reason the preaching is done is because the word of God is in parables. ಸೊ ಏತಕ್ಕಾಗಿ ಪ್ರಭು ಯೇಸು ಆ ರೀತಿ ಹೇಳಿದ್ದಾರೆ ಅಂತಂದ್ರೆ ದೇವರ ವಾಕ್ಯವು ಸಾಮತೆಯ ರೂಪದಲ್ಲಿ ಇರುವಂತದ್ದಾಗಿದೆ. It is written in a coded language. ಸೊ ದೇವರ ವಾಕ್ಯವು ಒಂದು ಕೋಡ್ ವರ್ಡ್ಗಳಲ್ಲಿ ಲಿಖಿತಗೊಂಡಿದೆ. Unless it is explained, it will still remain a mystery, a secret. ಆ ವಾಕ್ಯವನ್ನ ಸಪೋಸ್ ನಾವು ಸರಿಯಾದ ರೀತಿಯಲ್ಲಿ ಪ್ರಬೋಧಿಸಿ ಹೋದ್ರೆ ಆ ವಾಕ್ಯ ಅದೇ ತರ ಕೋಡ್ ಆಗಿ ಆ ರಹಸ್ಯ ಅಡಕವಾಗಿರೋದು ಅದೇ ತರ ಇರ್ತದೆ ಹೊರತು ಅದು ಬಹಿರಂಗ ಆಗೋದಿಲ್ಲ. So the preacher's job is to teach the people the system that is hidden from the world, but God reveals it to his children through the preaching of the gospel. ಈ ಲೋಕದಲ್ಲಿ ರಹಸ್ಯವಾಗಿ ಅಡಕವಾಗಿರುವಂತಹ ಸಂಗತಿಗಳನ್ನ ದೇವರು ಪ್ರಬೋಧಕರ ಬಾಯಿಂದ ಬರುವಂತಹ ಆ ದೇವರ ವಾಕ್ಯವನ್ನು ಶುಭ ಸಂದೇಶವನ್ನು ಸಾರುವುದರ ಮೂಲಕ ಜನರಿಗೆ ಅದನ್ನು ಬಹಿರಂಗಪಡಿಸಲಿಕ್ಕಾಗಿ ಪ್ರಬೋಧಿಸಿರುವುದಾಗಿ ತಿಳಿಸಿರುವಂಥದ್ದು. So we who are soldiers, ಇಲ್ಲಿ ನಾವೆಲ್ಲರೂ ಸೈನಿಕರಾಗಿದ್ದೇವೆ. we are responsible for every person God sends to us. ಸೊ ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಇಲ್ಲಿ ಕಳಿಸಿರುವಂಥದ್ದು ಅವರು ತಮ್ಮ ಯೋಜನೆಯನ್ನು ಪ್ರಕಟಪಡಿಸಲಿಕ್ಕಾಗಿ. And by the time I finish my preaching, ಸೊ
ಸೊ ಇವರು ಈ ಪ್ರಬೋಧನೆಯನ್ನ ಮುಗಿಸುವ ಒಳಗಡೆ if I have not made an impact in that person's life, ನಾನು ಖಂಡಿತವಾಗಿಯೂ ನಾನು ಪ್ರಬೋಧನೆ ಮುಗಿಸೋದ್ರೊಳಗಡೆ ಒಂದು ಆ ವ್ಯಕ್ತಿಯ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ತರುವಂತ ಕಾರ್ಯವನ್ನ ನಾನು ವ್ಯಕ್ತಪಡಿಸದೆ ಹೋದ್ರೆ I have destroyed that person's future, ನಾನು ಖಂಡಿತವಾಗಿಯೂ ಆ ವ್ಯಕ್ತಿಯ ಜೀವನವನ್ನ ಸಂಪೂರ್ಣವಾಗಿ ನಾಶಗೊಳಿಸಿದ್ದೇನೆ ಎಂಬುದಾಗಿ, and I have also destroyed my own future. ಅದೇ ರೀತಿ ಆ ವ್ಯಕ್ತಿಯ ಜೀವಿತ ಮಾತ್ರವಲ್ಲ ನನ್ನ ಜೀವನವನ್ನು ಕೂಡ ನಾಶಗೊಳಿಸಿಕೊಂಡಿದ್ದೇನೆ ಎಂಬುದಾಗಿ. I have learned in the Bible right from the beginning. ಈ ಕಾರ್ಯವನ್ನ ನಮ್ಮ ಬ್ರದರ್ ಪ್ರಾರಂಭದಿಂದಲೇ ಅದನ್ನ ಕಲಿತಂತ ಸಹೋದರರಾಗಿದ್ದಾರೆ. The person coming into your life, ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ವ್ಯಕ್ತಿ ಬರುವಾಗ, he might be anybody, ಯಾರು ಬೇಕಾರಾಗಿರ್ಬೋದು, is going to take you to your next destination. ಸೊ ಆ ವ್ಯಕ್ತಿ ನಿಮ್ಮನ್ನ ಈಗಿರುವಂತಹ ಹಂತದಿಂದ ಇನ್ನೊಂದು ಹಂತಕ್ಕೆ ಕರೆದುಕೊಂಡು ಹೋಗುವ The ವ್ಯಕ್ತಿಯಾಗಿರ್ತಾರೆ. very reason the person has come to you ಸೊ ಆ ವ್ಯಕ್ತಿ ಏತಕ್ಕಾಗಿ ನಿಮ್ಮ ಬಳಿಗೆ ಬರ್ತಾ ಇದಾರೆ ಅಂದ್ರೆ, is because that person is in trouble. ಯಾಕೆಂದ್ರೆ ಆ ವ್ಯಕ್ತಿ ಏನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಸ್ಯೆಯಲ್ಲಿ ಸಿಲ್ಕೊಂಡಿರ್ತಾರೆ. But that person has got something that you don't have. ಬಟ್ ಆದ್ರೆ ಆ ವ್ಯಕ್ತಿ ನೀವು ಯಾವುದನ್ನು ಹೊಂದ್ಕೊಂಡಿದ್ದೀರಿ ಅಂತ ಒಂದು ಕಾರ್ಯವನ್ನ ನೀವು ಹೊಂದಿರುವುದನ್ನ ಆ ವ್ಯಕ್ತಿ ಹೊಂದ್ಕೊಂಡಿಲ್ಲ. And unless you get that what he has, you cannot fulfill your assignment for your life. ಖಂಡಿತವಾಗಿಯೂ ಆ, ನೀವು ಹೊಂದ್ಕೊಂಡಿರೋದನ್ನ ಆ ವ್ಯಕ್ತಿ ಏನಾದರೂ ಒಂದು ವೇಳೆ ಹೊಂದ್ಕೊಂಡ್ಬಿಟ್ಟಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಯಾವುದೇ ವಿಧವಾದಂಥ ಯೋಜನೆ, ಯಾವುದೇ ವಿಧವಾದಂಥ ಒಂದು ಕಾರ್ಯಗಳು ಇರ್ತಾ ಇರಲಿಲ್ಲ. Let me give you some examples ಅದಕ್ಕೋಸ್ಕರ ಉದಾಹರಣೆಯನ್ನು ಕೊಡೋಣ, so that you understand. ನೀವು ಅರ್ಥವಾಗ್ಲಿಕ್ಕಾಗಿ. Was Joseph in the prison? ಖಂಡಿತವಾಗಿ ಹಳೆ ಒಡಂಬಡಿಕೆಯಲ್ಲಿದ್ದ ಜೋಸೆಫ್ ಸೆರೆಮನೆಯಲ್ಲಿದ್ರ? Was in the prison? Yeah. Was his boss the top official in the palace? His master, Egyptian master. ಅರಮನೆಯಲ್ಲಿ ಇದ್ದಂಥ ರಾಜನ ಸೇವಕನಾದಂಥ ಫೋರ್ಟಿಫೋರ್ನ ಮನೆಯಲ್ಲಿ ಇವನು ಜೋಸೆಫ್ನ ಜೀತಾಳಾಗಿರುವಾಗ ಫೋರ್ಟಿಫೋರ್ ಯಜಮಾನಾಗಿದ್ದ. ಹೌದಾ? Howda? Okay. Who took Joseph to the palace? Potiphar, the officer, or a prisoner in the prison whom he served? ಹಾಗಾದ್ರೆ ಈಗ ಜೋಸೆಫನನ್ನ ರಾಜನ ಬಳಿಗೆ ಅಂದ್ರೆ ಅರಮನೆಗೆ ಕರ್ಕೊಂಡು ಹೋಗಿದ್ದು ಯಾರು? ಇಲ್ಲಿ ರಾಜನ ಅರಮನೆಯಲ್ಲಿ ಇದ್ದಂತಹ ರಾಜನ ಬಲಗೈ ಭಟನಾಗಿದ್ದಂತಹ ಫೋರ್ಟಿಫರನ್ನ, ಅಥವಾ ಸೆರೆಮನೆಯಲ್ಲಿ ಜೈಲಿನಲ್ಲಿ ಇದ್ದಂತಹ ಕೈದಿಯಲ್ಲಿ ಒಬ್ಬನಾಗಿದ್ದ ವ್ಯಕ್ತಿನ? Did Joseph think that this prisoner can be such an important person that I'll become a governor? ಖಂಡಿತವಾಗಿಯೂ ಜೋಸೆಫಿನ ಏನಾದರೂ ಆಲೋಚನೆ ಮಾಡಿದನ, ನನ್ನಂತೆಯೇ ಈ ವ್ಯಕ್ತಿ ಕೂಡ ಈಗ ಜೈಲಿನಲ್ಲಿ ಕೈದಿಯಾಗಿದ್ದಾನೆ, ಈ ಕೈದಿ ನಿಜವಾಗಿಯೂ ನನ್ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಖಂಡಿತವಾಗಿ ರಾಜ್ಯಪಾಲನ ಆಗ್ಲಿಕ್ಕಾಗಿ ಇವನು ಕಾರಣಕರ್ತನಾಗ್ತಾನೆ ಎಂಬುದಾಗಿ ಏನಾದರೂ ಕನ್ಸ್ಕೊಂಡಿದ್ನ? ಯೋಚನೆ. Do you know what I understand success is? ನಾವು ಸಹೋದರ ಇರ್ತಿದ್ದಾರೆ ಅಂದ್ರೆ ಜಯಶಾಲಿಯಾದಂಥ ಜಯದ ಹಾದಿಯಲ್ಲಿ ನಡೆಯುವಂಥದ್ದು ಅಂದ್ರೆ ಏನಂತ ಎಂಬುದಾಗಿ ಇವರು ಅರ್ಥ ಮಾಡ್ಕೊಂಡಿರೋದು ಏನು ಎಂಬುದಾಗಿ ಗೊತ್ತಿದೆಯಾ? The word of God is my time of preparation. Studying. ಸೊ ಆ ಜಯದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಮುಖ್ಯವಾದ ಒಂದು ಕಾರ್ಯ ಏನಂತಂದ್ರೆ ದೇವರ ವಾಕ್ಯ ತೆಗೆದುಕೊಂಡು ಬರೆದು ಸ್ಟಡಿ, ಅದನ್ನು ಧ್ಯಾನಿಸುವಂಥದ್ದು, ಅದನ್ನು ಓದುವಂಥದ್ದು, ಧ್ಯಾನಿಸುವಂಥದ್ದು, ಬರೆಯುವಂಥದ್ದು, ಈ ಕಾರ್ಯ ಆಗಿದೆ ಆ ಲೆವೆಲ್ ಕರ್ಕೊಂಡು ಹೋಗುವಂಥದ್ದು. Then she comes with some problem. ಸೊ ಉದಾಹರಣೆಗೆ ಈ ಮಗಳು ಏನೋ ಒಂದು ಸಮಸ್ಯೆನ ಹೊತ್ಕೊಂಡು ಬಂದಿದ್ದಾರೆ. So what I've studied, I reveal it to her. ನಾನು ಏನನ್ನ ಈಗಾಗಲೇ ಧ್ಯಾನಿಸಿದ್ದೀನೋ ಅದನ್ನ ಆ ಮಗಳಿಗೆ ನಾನು ತಿಳಿಸ್ಕೊಡುವಂಥದ್ದು. And if I have not practiced what I'm teaching her, ಸೊ ನಾನು ಆ ಮಗಳಿಗೆ ಯಾವುದನ್ನ ನಾನು ಕಲಿಸ್ತಾ ಇದ್ದೀನೋ ಅದನ್ನ ನಾನೇನಾದರೂ ಪ್ರಾಕ್ಟೀಸ್ ಮಾಡದೆ ಹೋದ್ರೆ she'll never have the confidence. ಖಂಡಿತವಾಗಿಯೂ She will not have the confidence. I'm teaching her something which I have not practiced. She will not have the confidence. ಓಕೆ. ಸೊ ನಾನು ಆ ಮಗಳಿಗೆ ಏನನ್ನ ಕಲಿಸ್ತಾ ಇದ್ದೀನೋ ಅದನ್ನ ನಾನು ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಖಂಡಿತವಾಗಿಯೂ ಆ ಮಗಳಿಗೆ ಯಾವ ಕಾರಣಕ್ಕೂ ಅದರಲ್ಲಿ ಭರವಸೆ ಬರೋದಿಲ್ಲ. Why was I so sure that when I give it will multiply? ಏತಕ್ಕಾಗಿ ಇವ್ರಿಗೆ ಅಷ್ಟು ಗ್ಯಾರಂಟಿ ಇದೆ, ನಾನು ಕೊಡುವಾಗ ಖಂಡಿತವಾಗಿ ಅದು ನನಗೆ ತುಂಬಿ ತುಳುಕಿ ಅದುಮಿ ಕುಲುಕಿ ಅಳ್ಳಾಡಿಸಿ ಮಣ್ಣಿಗೆ ಸುರಿತದೆ ಎಂಬುದಾಗಿ? Because I had no other option. ಯಾಕಂದ್ರೆ ಇವರಿಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. And I practiced it.
ಯಾಕೆ ಅದನ್ನ ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. Which one is easy? Out of 100 to give 10 rupees is easy. ಸೊ 100 ರೂಪಾಯಿಲಿ 10 ರೂಪಾಯಿನ ಕೊಡುವಂಥದ್ದು ಸುಲಭನ, ಹೌದಲ್ವಾ? Out of 1000 to give 100 is easy. 1000 ರೂಪಾಯಿಲಿ 100 ರೂಪಾಯಿ ಕೊಡೋದು ಕೂಡ ತುಂಬಾ ಸುಲಭ. Out of 10,000, 1000 rupees is easy. 10,000 ರೂಪಾಯಿಲಿ 1000 ರೂಪಾಯಿ ಕೊಡೋದು ಕೂಡ ಸುಲಭ. Out of 1 lakh, 10,000. ಆದ್ರೆ 1 ಲಕ್ಷ ರೂಪಾಯಿ ಇರುವಾಗ ಅದರಲ್ಲಿ 10,000 ಕೊಡಬೇಕಾದ್ರೆ 10,000 ಕೊಡಬೇಕಲ್ಲ ಎಂಬುದಾಗಿ ಯೋಚನೆ ಮಾಡ್ತಾರೆ, ಹೌದಾ? Is it? I thank God he started with 1 rupee. ನೀವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಇವರು ಪ್ರಾರಂಭಿಸಿದ 1 ರೂಪಾಯಿಯಿಂದ. Then it went on increasing. ಸೊ ಯಾವಾಗ 1 ರೂಪಾಯಿನ ಬಿತ್ತನೆ ಮಾಡಿ ಸ್ಟಾರ್ಟ್ ಮಾಡಿದ್ರು, ಅದು ಈಗ ಅದು ಅಧಿಕವಾಗಿ ಮಾರ್ಪಾಡಾಗ್ತದೆ. In my life, I'm 100% confident. So when it comes to finances, no problem. ಸೊ ಇವ್ರ ಹಣಕಾಸಿನ ಆರ್ಥಿಕ ವ್ಯವಸ್ಥೆಯನ್ನು ನೋಡೋದಾದ್ರೆ ಯಾವ ಕಾರಣಕ್ಕೂ ಇವ್ರಿಗೆ ಡೌಟೇ ಇಲ್ಲ. 100% ಗ್ಯಾರಂಟಿ ನೆರವೇರ್ತದೆ, ಅಷ್ಟು ಭರವಸೆ ಇದೆ. So when I'm giving her my testimony in my teaching, ಸೊ ಈಗ ಆ ಮಗಳಿಗೆ, ಆ ಸಹೋದರಿಗೆ ಇವರು ತಮ್ಮ ಸಾಕ್ಷಿಯ ಕಾರ್ಯದ ಮೂಲಕ ಅವರು ಕಲಿಸ್ಕೊಡ್ತಾ ಇದ್ದಾರೆ. will the confidence level be high or low? ಸೊ ಆಗ ಆ ಸಂದರ್ಭದಲ್ಲಿ ಖಂಡಿತವಾಗಿ ಇವರಿಗೆ ಆ ವಿಷಯದಲ್ಲಿ ಇವರಿಗೆ ಆ ಭರವಸೆ, ಇವ್ರೇನ್ ಕಲ್ಸ್ಕೊಡ್ತದೋ ಅದರಲ್ಲಿ ಭರವಸೆ ತುಂಬಾ ಸ್ಟ್ರಾಂಗ್, ಬಲಿಷ್ಠವಾಗಿರ್ತದ, ಅದು ದುರ್ಬಲವಾಗಿರ್ತದ. That's why a preacher first practices. ಅದಕ್ಕಾಗಿ ಪ್ರಬೋಧಕ ಮೊದಲು ಅದನ್ನ ತಾನು ಪ್ರಾಕ್ಟೀಸ್ ಮಾಡಬೇಕು. Then when a person comes, I give her that answer. ಸೊ ಅದಾದ ನಂತರ ನಾನು ಯಾವಾಗ ಅದನ್ನ ಅಭ್ಯಾಸ ಮಾಡ್ತೇನೋ, ಪ್ರಾಕ್ಟೀಸ್ ಮಾಡ್ತೇನೋ, ತದನಂತರ ಬರುವಂತ ವ್ಯಕ್ತಿಗಳಿಗೆ ಸುಲಭವಾಗಿ ಉತ್ತರ ಕೊಡ್ಬೋದು. Her problem gets solved. ಖಂಡಿತವಾಗಿ ಸುಲಭವಾದ ಮಾರ್ಗದಲ್ಲಿ ಆ ಮಗಳ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. So the more problems I solve for people, ನಾನು ಎಷ್ಟು ಹೆಚ್ಚೆಚ್ಚಾಗಿ ಜನರ ಸಮಸ್ಯೆಗಳನ್ನ ಪರಿಹರಿಸ್ತಾ ಇರ್ತೇನೋ, my problems are 100% solved. ಖಂಡಿತವಾಗಿಯೂ ನನಗೆ ಬಂದಿರುವಂತಹ ಸಮಸ್ಯೆಗಳು, ಬರುವಂತ ಸಮಸ್ಯೆಗಳು ಖಂಡಿತವಾಗಿಯೂ ಉಪಶಮನವಾಗ್ತವೆ. But when she came, ಆದ್ರೆ ಆ ಮಗಳು ಬಂದ್ರು. oh, Sister Mary gave me a platform to preach today. ಸೊ ಹಾಗಾಗಿ ಆ ಮಗಳು ಬಂದಿದ್ದಾರೆ ಅಂತ ಹೇಳಿ ಈಗ ಜಸ್ಟ್ ಮೇರಿಯಮ್ ಅವರು ಒಂದು ಅವಕಾಶ ಕೊಟ್ಟರು ಪ್ರಬೋಧನೆ ಮಾಡಿ ಎಂಬುದಾಗಿ. I spent 3 hours in talking. ಸೊ ಆಗ ಇವರು 3 ಗಂಟೆಗಳ ಕಾಲ ಪ್ರಬೋಧನೆ ಮಾಡಿದ್ರು. But it did not affect the people. ಅದು ಜನರ ಜೀವನದಲ್ಲಿ ಯಾವ ಕಾರಣಕ್ಕೂ ಯಾವುದೇ ಬದಲಾವಣೆ ಅಂತ ಇರಲಿಲ್ಲ. In that crowd, there was somebody God had put who could change my future. ಸೊ ಆ ಗುಂಪಿನಲ್ಲಿ ದೇವರು ಯಾರನ್ನಾದ್ರೂ ಒಬ್ಬರನ್ನ ಇಟ್ಟಿರ್ತಾರೆ, ಇವರ ಭವಿಷ್ಯವನ್ನ ಅಲ್ಲಿ ಬದಲಾಯಿಸಲಿಕ್ಕಾಗಿ, ಇರುವಂತ ಅಂತಸ್ತಿಂದ ಇನ್ನೊಂದು ಅಂತಸ್ತು ಕರ್ಕೊಂಡು ಹೋಗ್ಲಿಕ್ಕಾಗಿ. My own laziness has destroyed that opportunity for success. ಸೊ ದೇವರು ಈ ಸಹೋದರನ್ನ ಉನ್ನತ ಲೆವೆಲ್ ಕರ್ಕೊಂಡು ಹೋಗ್ಲಿಕ್ಕೆ ಯಾರೋ ಒಬ್ಬರಲ್ಲಿ ನಿಗದಿ ಮಾಡಿ ಇಟ್ಟಿರ್ತಾರೆ. ಆದರೆ ಇವರ ಸೋಮಾರಿತನದಿಂದಾಗಿ, ಇವರು ತಾನು ಅಭ್ಯಾಸ ಮಾಡದೆ ಇರೋದ್ರಿಂದ, ಆ ಸೋಮಾರಿತನದಿಂದಾಗಿ ಆ ವಿಜಯದ ಕಾರ್ಯವನ್ನ ತಮ್ಮ ಕೈಯಾರ When you ನಷ್ಟಪಡಿಸ್ತಾರೆ. come to Goa, ನೀವು ಗೋವಾಗೆ ಬಂದಿರೋದಾದ್ರೆ, did I know anybody from Goa? ಸೊ ಇವರು ಗೋವಾಗೆ ಹೋದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಇವರು ಯಾರಿಗಾರು ಗೊತ್ತಿತ್ತಲ್ಲಿ ಗೋವಾದ ಬಗ್ಗೆ ಇವ್ರಿಗೆ ಏನು In a ಗೊತ್ತಿಲ್ಲ. Bible class like this, I came to know one person. ಸೊ ಈ ತರ ಒಂದು ಬೈಬಲ್ ಪ್ರಾರ್ಥನಾ ಕೂಟದಲ್ಲಿ ಯಾವುದೋ ಒಂದು ವ್ಯಕ್ತಿಯನ್ನ ಇವರು ಗುರುತಚ್ಚೋರು, ಒಂದು ವ್ಯಕ್ತಿ ಮಾತ್ರ ಗೊತ್ತಿದ್ರು, Brother Alred. ಸೊ ಆ ಸಂದರ್ಭದಲ್ಲಿ ಸಹೋದರ ಆಲ್ರೆಡ್ ಅವ್ರು ಮಾತ್ರ ಇವ್ರು ಪರಿಚಯ ಆದ್ರು. He called me once to come to Goa. ಸೊ ಆಗ ಆ ಬ್ರದರ್ ಆಲ್ರೆಡ್ ಇವರನ್ನ ಜಸ್ಟ್ ಒಂದ್ಸಲ ಜಸ್ಟ್ ಗೋವಾಗೆ ಪ್ರಾರ್ಥನಾ ಕೂಟ ಕರೆದ್ರು. By the time I left, we had 70 people listening to the word of God. We started with, I think, 13 people. ಸೊ 13 ಜನರಿಂದ ಪ್ರಾರ್ಥನಾ ಕೂಟ ಪ್ರಾರಂಭಿಸಿದ್ದು, ಜಸ್ಟ್ ಅದನ್ನು ಮುಗಿಸಿ ಹೋಗೋಷ್ಟರಲ್ಲಿ 70 ಜನರ ಮಟ್ಟಿಗೆ ಅದು ಏರ್ತು. Out of 13, 7 came with me from Bombay. ಆ 13 ಜನರು ಕೂಡ ಇವ್ರ ಜೊತೆ 7 ಜನ ಬಾಂಬೆಯಿಂದ ಬರ್ತಾ ಇದ್ರು, ಇನ್ನು 6 ಜನ ಮಾತ್ರ ಅಲ್ಲಿ ಪ್ರಾರ್ಥನಾ ಕೂಡ ಬರ್ತಾ ಇದ್ರು. But what started that way? ಆದ್ರೆ ಆ ರೀತಿಯ ಒಂದು ಅವಸ್ಥೆಯಿಂದ ಏನು ಆಗ ಪ್ರಾರಂಭಿಸಿದ್ರು, I must see to it that the preaching must solve people's problem. ಸೊ ಇವರು ನೋಡ್ತಾ ಇದ್ರು, ಇವರ ಬಾಯಿಂದ ಬರುವಂತ ಪ್ರಬೋಧನೆಯಿಂದ ದೇವರ ವಾಕ್ಯದ ಸತ್ಯವನ್ನ ಅನೇಕರು ಕಲ್ತ್ಕೊಂಡು ಅಲ್ಲಿ ಬರುವಂತ ವ್ಯಕ್ತಿಗಳ ಜೀವನ ಬದಲಾವಣೆ ಆಗೋದನ್ನ ನೋಡ್ತಾ ಇದ್ರು. That's the time the person starts believing the word of God. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ದೇವರ ವಾಕ್ಯವನ್ನು ನಂಬಲಿಕ್ಕೆ ಪ್ರಾರಂಭಿಸಿದ್ರು. Praise God. Praise God. Hallelujah. Hallelujah. But what did I see? Strangers came and brought forth their resources to complete the dream, the assignment that God gave me. I did not have the resources, but I had
the gospel that I could teach. ಸೊ ಆ ಸಂದರ್ಭದಲ್ಲಿ ಇವರು ಏನು ದೇವರ ಯೋಜನೆಯ ಪ್ರಕಾರ ಇವರೇನು ಕನಸನ್ನ ಕಾಣ್ತಾ ಇದ್ರು, ದೇವರು ಇವ್ರ ಬಗ್ಗೆ ಏನು ದೊಡ್ಡ ಒಂದು ಯೋಜನೆ ಹಾಕೊಂಡಿದ್ರು, ಆ ಯೋಜನೆ ಸಂಪೂರ್ಣಗೊಳಿಸಲಿಕ್ಕಾಗಿ ಇವ್ರ ಹತ್ರ ಯಾವುದೇ ಮೂಲ ಸೌಕರ್ಯಗಳಿರಲಿಲ್ಲ. ಬಟ್ ಆದ್ರೆ ದೇವರು ಅಪರಿಚಿತ ವ್ಯಕ್ತಿಗಳನ್ನ ದೇವರು ಇವರ ಬಳಿ ಕಳಿಸ್ಕೊಟ್ಟು ಅಲ್ಲಿ ದೊಡ್ಡ ಧ್ಯಾನ ಮಂದಿರವನ್ನ ರಿಹಾಬಿಲಿಟೇಷನ್ ಸೆಂಟರ್ ಅನ್ನ ಅಷ್ಟು ದೊಡ್ಡ ಗಾತ್ರದಲ್ಲಿ ದೇವರು ಅದನ್ನ ಪ್ರಾರಂಭಿಸಲಿಕ್ಕೆ ಸಾಧ್ಯವಾಯಿತು. So what is success? ಹಾಗಾದ್ರೆ ಯಶಸ್ವಿ ಅಂದ್ರೆ ಏನು, ಯಶಸ್ಸು ಅಂದ್ರೆ ಏನು? Now what is happening is preparation. ಈಗ ಏನೆಲ್ಲ ನೀವು ಬರ್ಕೊಳ್ತಾ ಇದ್ರಿ ಇದು ತಯಾರಿ ಮಾಡ್ಕೊಳ್ತಾ ಇರುವಂತ ಕಾರ್ಯ. What is that preparation? ಆ ತಯಾರಿ ಅಂದ್ರೆ ಏನು? Correction. ಸೊ ಅದು ನಮ್ಮನ್ನ ತಿದ್ದಲಿಕ್ಕಾಗಿರುವಂತಹ ತಯಾರಿ. Do you know why we have come here today? ಇಂದು ನಾವೆಲ್ಲರೂ ಏತಕ್ಕಾಗಿ ಇಲ್ಲಿ ಬಂದಿದ್ದೇವೆ ಎಂಬುದಾಗಿ ಗೊತ್ತಿದೆಯಾ? We have come to listen to the word to make correction. ಸೊ ನಾವು ದೇವರ ವಾಕ್ಯವನ್ನ ಆಲಿಸಿ ನಮ್ಮ ಜೀವನದಲ್ಲಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವುದಕ್ಕಾಗಿ. The person who makes correction, ಒಂದು ವ್ಯಕ್ತಿ ತನ್ನ ತಪ್ಪನ್ನ ತಿದ್ದಿಕೊಳ್ಳುವಾಗ his fellowship with God becomes more and more intimate. ಸೊ ಆತನಿಗೂ ಮತ್ತು ದೇವರಿಗೂ ಇರುವಂತಹ ಅನ್ಯೋನ್ಯತೆ ಇನ್ನೂ ಕೂಡ ಹತ್ತಿರವಾಗ್ತದೆ, ಅದು ಇನ್ನೂ ಬಲವಾಗ್ತದೆ. After the preparation, always there will be a test. ಸೊ Exam. ಯಾವಾಗ ನಾವು ತಯಾರಿ ಮಾಡ್ಕೊಳ್ತೇವೋ, ತಯಾರಿ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಅಲ್ಲಿ ಪರೀಕ್ಷೆಗಳು ಶೋಧನೆಗಳು ಇದ್ದೇ ಇರ್ತವೆ. There are two kinds of exam. ಸೊ ಎರಡು ವಿಧವಾದ ಪರೀಕ್ಷೆಗಳಿವೆ. One exam that will come to you by default. ಸೊ ಒಂದು ರೀತಿಯ ಪರೀಕ್ಷೆ ಅಂತಂದ್ರೆ ಅದು ಖಂಡಿತವಾಗಿಯೂ ದೇವರ ವಾಕ್ಯ ನಿಮಿತ್ತವಾಗಿ ಬಂದೇ ಬರ್ತದೆ. Second one is one person is in trouble. ಸೊ ಎರಡನೇ ವಿಧವಾದಂಥ ಪರೀಕ್ಷೆ ಯಾವುದು ಅಂತಂದ್ರೆ ಒಂದು ವ್ಯಕ್ತಿ ಏನೋ ಸಮಸ್ಯೆ ಇದ್ದಾನೆ. So you are putting your hand to the person who is in trouble. ಸೊ ನೀವು You are giving your hand. ಸೊ ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕಾಗಿ ನಿಮ್ಮ ಹಸ್ತವನ್ನ ಚಾಚ್ತೀರಿ. So the person who is in trouble is holding your hand. ಸೊ ಆ ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಯು ಕೂಡ ನಿಮ್ಮ ಕೈಯನ್ನ ಬೇಗ ನಿಮ್ಮ ಹಸ್ತವನ್ನು ಹಿಡ್ಕೊಳ್ತಾನೆ. Will he not pull you in that trouble? ಸೊ ಆ ವ್ಯಕ್ತಿ ನಿಮ್ಮ ಕೈ ಹಿಡ್ಕೊಂಡ್ಮೇಲೆ ನಿಮ್ಮನ್ನು ಕೂಡ ಆ ಸಮಸ್ಯೆಗೆ ಎಳೆದಿಲ್ವಾ? Correct. So in that trouble, which is not yours but his, you become a partner to that trouble. And now in that trouble, you teach him and you practice what you have learned. ಸೊ ಆ ಸಂದರ್ಭದಲ್ಲಿ ಅಂತ ಪರೀಕ್ಷೆಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಎಳೆದು ಆ ಸಮಸ್ಯೆಯಲ್ಲಿ ನೀವು ಕೂಡ ಸಿಲುಕೊಳ್ಳುವಾಗ ಆ ವ್ಯಕ್ತಿ ಜೊತೆ ನೀವು ಕೂಡ ಪಾರ್ಟ್ನರ್ ಆಗಿ ಜೀವಿಸುವಾಗ. Preparation is only when you write notes in the. No. That's what I said. Preparation should help me to make correction, not notes. See, if I have not made correction, the word I am using, simple correction, because that correction is called repentance. ಸೊ ನಾವು ಏನು ಬರ್ಕೊಳ್ತಾ ಇದೀವಿ, ಏನು ತಯಾರಿ ಮಾಡ್ಕೊಳ್ತಾ ಇದೀವಿ, ಅದು Preparation. ಅದು ನಮ್ಮನ್ನ ತಯಾರಿಗೊಳಿಸೋದು ಮಾತ್ರವಲ್ಲ, ಅದು ನಮ್ಮನ್ನು Preparation leads to correction. ತಯಾರಿ ಮಾಡಿಕೊಳ್ಳುವಂಥದ್ದು ನಮಗೆ ತಿದ್ದುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. And if there is no correction, ಅಲ್ಲಿ ಯಾವುದೇ ತಿದ್ದುಕೊಳ್ಳುವಂಥ ಕಾರ್ಯ ಇಲ್ಲದೆ ಹೋದ್ರೆ, even if the opportunity comes, you will lose that opportunity. ಸಪೋಸ್ ನಿಮ್ಗೆ ಒಳ್ಳೆ ಸದಾವಕಾಶಗಳು ಸಿಕ್ಕಿದ್ರು ಕೂಡ ಅಂತ ಸದಾವಕಾಶಗಳನ್ನ ನಾವು ಕಳ್ಕೊಳ್ತೇವೆ. Hallelujah. Hallelujah. So what is success? Preparation. ಹಾಗಾದ್ರೆ ಯಶಸ್ಸು ಅಂದ್ರೆ ಏನು? ತಯಾರಿ ಮಾಡಿಕೊಳ್ಳುವಂಥದ್ದು. You get opportunity, ನೀವು ಅವಕಾಶಗಳನ್ನ ನೀವು ಹೊಂದ್ಕೊಳ್ತೀರಿ, or you go in search to get opportunity. ಸೊ ಅವಕಾಶಗಳು ನಿಮಗೆ ಬರಬಹುದು, ಇಲ್ಲಾಂದ್ರೆ ಅವಕಾಶಗಳು ನೀವು ಹುಡುಕೊಂಡು ಹೋಗ್ಬೋದು. And in the midst of the trial, you pass the test. ಸೊ ಆ ರೀತಿಯ ಆ ಹಾದಿಯಲ್ಲಿ ಮುನ್ನಡೆಯುವಾಗ ಖಂಡಿತವಾಗಿ ಬರುವಂತಹ ಪರೀಕ್ಷೆಗಳನ್ನ ನೀವು ಪಾಸ್ ಮಾಡಬೇಕು. When you pass the test, the result is promotion and success. ಸೊ ಖಂಡಿತವಾಗಿಯೂ ಆ ಪರೀಕ್ಷೆಗಳನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀವು ಪಾಸ್ ಮಾಡೋದಾದ್ರೆ ಖಂಡಿತವಾಗಿಯೂ ಅಲ್ಲಿ ಜಯ ಇದ್ದಿರ್ತದೆ ಮತ್ತು ಪ್ರಮೋಷನ್ ಮೇಲೆ ಪ್ರಮೋಷನ್ ಕಟ್ಟಿಟ ಬುದ್ಧಿಯಾಗಿರ್ತದೆ. Example. ಉದಾಹರಣೆಗೆ David has been asked by his father to deliver the sandwich. ಸೊ ನಾವು ಬೈಬಲ್ ನೋಡ್ತೇವೆ, ದಾವೀದನು ಆತನ ತಂದೆಯಿಂದ ತನ್ನ ಸಹೋದರರಿಗೆ ಊಟವನ್ನ ಕೊಟ್ಟು ಬರಲಿಕ್ಕಾಗಿ ನೇಮಿಸಲ್ಪಟ್ಟ ವ್ಯಕ್ತಿ. When he goes there, he sees Goliath. ಸೊ ಅವನು ಹೋಗಿ ಊಟವನ್ನು ತನ್ನ ಸೈನ್ಯದಲ್ಲಿ ಇದ್ದಂತಹ ತನ್ನ ಸಹೋದರರಿಗೆ ಊಟವನ್ನು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತಹ ಗೊಲ್ಯಾತನ ಆ ಉಚ್ಚ ಸ್ವರವನ್ನು ಕೇಳಿಸ್ಕೊಳ್ತಾನೆ. Now was that David's battle? ಖಂಡಿತವಾಗಿ ಆ ಯುದ್ಧ ಬಂದು ದಾವಿದ ಮಾಡ್ಲಿಕ್ಕಿರುವಂಥ ಯುದ್ಧವಾಗಿತ್ತ?
No, he is not in the army. ಸೊ ಯಾಕಂದ್ರೆ ಆತನು ಸೈನ್ಯದಲ್ಲಿ ಇರಲಿಲ್ಲ. Was his brother's battle? ಖಂಡಿತವಾಗಿಯೂ ಅವರ ಮೂವರು ಸಹೋದರರು ಮಿಲಿಟರಿ ಇದ್ದುದರಿಂದ, ಸೈನ್ಯದಲ್ಲಿ ಇದ್ದುದರಿಂದ ಅವರ ಯುದ್ಧವಾಗಿತ್ತು ಅದು. ಹೌದಾ? Correct? Now, when David decided to get into the battle, ಸೊ ಯಾವಾಗ ದಾವೀದನು ಆ ಯುದ್ಧದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕಾಗಿ ನಿರ್ಧಾರ ತೆಗೆದುಕೊಂಡು, had God trained him while looking after the sheep to fight the lion and the bear? ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಾರಂಭದಲ್ಲೇ ಆತನು ಕಾಡಿನಲ್ಲಿ ತನ್ನ ಕುರಿಗಳನ್ನು ಮೇಯಿಸುವಾಗ ದೇವರು ಆ ಕುರಿಗಳನ್ನು ಯಾವ ರೀತಿ ಕಾಪಾಡಬೇಕೆಂಬುದಾಗಿ ಒಳ್ಳೆ ತರಬೇತಿಯನ್ನು ಮೊದಲೇ ಕೊಟ್ಟಿರಲಿಲ್ವಾ? Now, was anybody watching David at that time when he was fighting? ಸೊ ಆಗ ಆ ಕುರಿಮರಿಗಳನ್ನ ತೋಳಗಳು, ಸಿಂಹಗಳು ಬಂದು ತೆಗೆದುಕೊಂಡು ಹೋಗುವಾಗ, ಆ ಸಿಂಹಗಳ ಬಾಯಿಂದ ಕುರಿಗಳನ್ನ ತಪ್ಪಿಸುವಾಗ ಆ ಯುದ್ಧದಲ್ಲಿ ಆತನು ಗೆಲುವು ಸಾಧಿಸುತ್ತಿರುವಂತ ಕಾರ್ಯವನ್ನ ಯಾರಾದ್ರೂ ಅದನ್ನ ನೋಡ್ತಾ ಇದ್ರ? Which one do we want to do great things when people are watching or when nobody is there? ಸೊ ನಾವ್ ಯಾವಾಗ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ? ಜನಗಳು ಹೆಚ್ಚಿಗಿರುವಾಗ್ಲಾ ಅಥವಾ ಯಾರು ಇಲ್ಲದಿರುವ ಸಂದರ್ಭದಲ್ಲ? When nobody is there, very good. But was God watching David? ಆದ್ರೆ ಆ ದಾವೀದನು ಮಾಡುವಂತ ಕಾರ್ಯವನ್ನು ಯಾರು ನೋಡದಿದ್ರು ಕೂಡ ದೇವರು ನೋಡ್ತಾ ಇದ್ರ? Okay. So now when the opportunity came, did David snatch the opportunity? ಯಾವಾಗ ಈಗ ಅಲ್ಲಿ ಗೊಲ್ಯಾತ್ ನೋಡಿದ ತಕ್ಷಣ ಆ ಯುದ್ಧದಲ್ಲಿ ಅಲ್ಲಿ ಸಿಕ್ಕಿದಂತ ಅವಕಾಶವನ್ನ ದಾವೀದನು ಅದನ್ನ ಬಿಗಿಯಾಗಿ ಹಿಡ್ಕೊಂಡು ಅದನ್ನ ಎದುರಿಸಲಿಕ್ಕೆ ಹೋದ್ಲಿಲ್ವಾ? So whatever he was prepared, ಅವನು ಯಾವುದ್ರಲ್ಲೆಲ್ಲ ಅವನು ಮೊದಲೇ ತಯಾರಿ ಆಗಿದ್ನೋ, with sling and 5 stones, ಸೊ ಕವಣೆ ಮತ್ತು 5 ಕಲ್ಲುಗಳಿಂದ, did he use it on the day of battle? ಸೊ ಆ ದೊಡ್ಡ ಯುದ್ಧ ಬರುವಾಗ ಅದೇ ಆಯುಧಗಳನ್ನ ಅವನು ಉಪಯೋಗಿಸಲಿಲ್ವಾ? How many did it require? Out of 5, how many did he fire? ಖಂಡಿತವಾಗಿ ಅವನು ತೆಗೆದುಕೊಂಡ 5 ಕಲ್ಲುಗಳಲ್ಲಿ ಎಷ್ಟು ಕಲ್ಲುಗಳನ್ನ ಅವನು ಉಪಯೋಗಿಸಿದ್ದು ಗೊಲ್ಯಾತನನ್ನ ನಾಶ ಮಾಡ್ದ? So you have got 50 scriptures. ಸೊ ಅದೇ ತರ ನೀವು 50 ವಾಕ್ಯಗಳ ಬಾಯ್ಪಾಠ ಮಾಡಿರ್ಬೋದು. But you have not practiced even one. ಸೊ ಆದ್ರೆ ಆ 50 ವಾಕ್ಯಗಳಲ್ಲಿ ನೀವು ಒಂದನ್ನು ಕೂಡ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ. You fired all the 50, but nothing hit Goliath. ಸೊ ಆಗ ನೀವು ಜಾಸ್ತಿ ಯಾವ್ದಾದ್ರು ಒಂದು ಅವಕಾಶ ಸಿಗುವಾಗ 50 ವಾಕ್ಯಗಳನ್ನು ಕೂಡ ನೀವು ಉಪಯೋಗಿಸಬಹುದು. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ ಗೊಲ್ಯಾತನನ್ನು. That is why they are always in the control room. I'll give them the whole teaching and they will laugh at me, and because I'm just preparing and I'll give them, and they laugh at me and they'll say, you gave me 30 slides, no, you won't complete 3 slides. ಸೊ ಇವರು ನಮ್ಮ ಧ್ಯಾನ ಮಂದಿರದಲ್ಲಿ ಇವರು ಪ್ರಬೋಧನೆ ಮಾಡ್ಲಿಕ್ಕೆ ಮೊದಲೇ ಎಲ್ಲ ನೋಟ್ಸ್ ಎಲ್ಲ ಇವರು ಏನು ದೇವರ ಪ್ರಸನ್ನದಲ್ಲಿ ಕಾಲಗಳು ನೋಟ್ಸ್ ಎಲ್ಲ ತಯಾರಿ ಮಾಡಿರ್ತಾರೆ. ಎಲ್ಲ ನೋಟ್ಸ್ ಸುಮಾರು 30 ಸ್ಲೈಡ್ಸ್ ಗಳನ್ನ 30 ಪೇಜ್ಗಳಷ್ಟು ನೋಟ್ಸ್ ಅಲ್ಲಿ ಕೊಟ್ಟಿರುವಾಗ ಇವರು ಅದನ್ನ ಶೋ ಮಾಡ್ಲಿ ಪ್ರೊಜೆಕ್ಟ್ ಅಲ್ಲಿ ಎಂಬುದಾಗಿ. ಬಟ್ ಅದು ಸಂಜೆ ಆದ್ಮೇಲೆ ಎಲ್ಲರೂ ಕೂಡ ಹೇಳುವಂಥದ್ದು, ಪಾಪ ನೀವು ಜಸ್ಟ್ 30 ಶೀಟ್ಗಳು ಕೊಟ್ರಿ, ನೀವು 3 ಶೀಟನ್ನು ಕೂಡ ಸಂಜೆ ತನಕ ಕಂಪ್ಲೀಟ್ ಮಾಡಲಿಲ್ಲ. I can give 50 scriptures and not explain to you anything. That opportunity is lost. So, but in the eyes of people, how many scriptures he knows? So ದೇವರು but a person speaks only one scripture. Now, not how many scriptures he knows, how much he knows the Lord. Amen. There's a big difference. I know 50 scriptures and I know the Lord. Big difference. So ಅದಕ್ಕೆ ಕೆಲವೊಂದು ವ್ಯಕ್ತಿಗಳು ನೋಡ್ಬೋದು, ಜಸ್ಟ್ ಸುಮಾರು 50 ವಾಕ್ಯಗಳನ್ನು ಬಾಯ್ಪಾಠ ಮಾಡ್ಕೊಂಡು ಪಟ್ ಎಂಬುದಾಗಿ ಪ್ರಬೋಧಿಸ್ತಾರೆ. ಬಟ್ ಅದರಿಂದ ಯಾವ ಕಾರಣಕ್ಕೂ ಯಾವುದೇ ವಿಧವಾದ ಪ್ರಯೋಜನ ಆಗೋದಿಲ್ಲ. ಅಂದರೆ 50 ವಾಕ್ಯಗಳನ್ನ ನುಡಿಯೋದಕ್ಕಿಂತ ಒಂದು ವಾಕ್ಯವನ್ನು ತೆಗೆದುಕೊಂಡು ಆ ವಾಕ್ಯವನ್ನ ಬಿಡಿಸಿ ಆ ವಾಕ್ಯವನ್ನ ಬ್ರೇಕ್ ಮಾಡಿ ಅದ್ರ ಒಳಗಡಿರುವಂಥ ಸತ್ಯಾಂಶವನ್ನ ಯಾವಾಗ ಅಲ್ಲಿ ಸರಳವಾಗಿ ಸುಲಭವಾಗಿ ಜನಗಳು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗಿ ಅದನ್ನ ಜನಗಳು ಕೊಡ್ತೇವೋ ಆಗ ಜನಗಳ ಜೀವನ ಬದಲಾವಣೆ ಆಗ್ತದೆ. ಸೊ 50 ವಾಕ್ಯಗಳನ್ನ ಉಪಯೋಗಿಸೋದ್ರಿಂದ ಜನಗಳು ಹೇಳ್ತಾರೆ, ವಾವ್ ಎಷ್ಟು ವಾಕ್ಯಗಳು ಈ ವ್ಯಕ್ತಿಗೆ ಗೊತ್ತಿದೆ ಎಂಬುದಾಗಿ ಜನಗಳು ಖುಷಿ ಪಡಿಸ್ಬೋದು. ಬಟ್ ಆದ್ರೆ ಒಂದೇ ವಾಕ್ಯ ತೆಗೆದುಕೊಂಡು ಜಸ್ಟ್ ಅದನ್ನೇ ನಾವು ಜನಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನ ಬಿಡಿಸಿ ಅದನ್ನ ಜನಗಳಿಗೆ ಸತ್ಯ ತಿಳಿಸ್ಕೊಡುವಾಗ ಥ್ಯಾಂಕ್ ಗಾಡ್ ಜನರು ಹೇಳ್ತಾರೆ, ನಿಮ್ಗೆ ಎಷ್ಟು ವಾಕ್ಯಗಳು ಗೊತ್ತು ಎಂಬುದಾಗಿ ಹೇಳೋದಿಲ್ಲ, ಎಷ್ಟು ಮಟ್ಟಿಗೆ ದೇವರ ಜೊತೆ ವ್ಯಕ್ತಿ ಕಾಲ ಕಳೆದು ಒಂದು ವಾಕ್ಯನ ಬೆಳಗಿನ ಸಂಜೆ ತನಕ ತಗೊಂಡಾರೆ ಅಂತೇಳಿ ದೇವರು ಎಷ್ಟು ಮಟ್ಟಿಗೆ ಈ ಮಗನ ಉಪಯೋಗಿಸೋದಾರೆ, ಈ ಮಗನು ಕೂಡ ದೇವರನ್ನ ಎಷ್ಟು ಮಟ್ಟಿಗೆ ಅರ್ಥಕೊಂಡಿದ್ದಾರೆ ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. Hallelujah. Hallelujah. So David used one stone.
Did it hit Goliath? ಸೊ ದಾವಿದನು ಆ 5 ಕಲ್ಲುಗಳಲ್ಲಿ ಒಂದೇ ಒಂದು ಕಲ್ಲನ್ನು ಉಪಯೋಗಿಸಿದ, ಅದು ಸರಿಯಾದ ಗುರಿಯನ್ನ, ಅಂದ್ರೆ ದಾವಿದನ ಹಣೆಯನ್ನು ಉಗ್ತಾ. Come on, talk to me. Yes. Did David get promotion from a shepherd to a commander in the army? ಸೊ ಆ ಸಂದರ್ಭದಲ್ಲಿ ದಾವಿದನೇನಾದ್ರೂ ಜಸ್ಟ್ ಗೊಲ್ಯಾತನ ಕೊಂದ ನಂತರ ಆತನು ಕುರಿ ಕಾಯುವಂತ ಅವಸ್ಥೆಯಿಂದ ಸೈನ್ಯವನ್ನ ಮುನ್ನಡೆಸುವಂತಹ ಸೈನ್ಯದ ಅಧಿಕಾರಿಯನ್ನಾಗಿ ಏನಾದರೂ ನೇಮಿಸಲ್ಪಟ್ಟ, ಪ್ರಮೋಷನ್ ಪಡ್ಕೊಂಡ? Come on. No. He became a commander in Saul's army. So, That's ಆತನೇನಾದ್ರೂ why, oh, you don't know that? Okay. Okay, let me tell you. When David came back from the fight of Goliath, then Saul promoted him into the army, and David would go and come back with victory after victory in David's army. Let me show you. Oh my God. You did not know this? Daddy. but that day, But- immediately Okay, I'll show you. This line we didn't know that. Okay, I'll show you. ದಾವಿದನು ಆ ಗೊಲ್ಯಾತನ ಸೋಲಿಸಿದ ನಂತರ ಅವನು ಹಿಂದಿರುಗಿ ಬಂದ ತದನಂತರ ಸೌಲನು ಆತನ ಸೈನ್ಯದಲ್ಲೇ ಮುಖ್ಯಸ್ಥನಾಗಿ ನೇಮಿಸಿ, ತದನಂತರ ದಾವಿದನು ಹೋಗಿ ಎಲ್ಲ ಯುದ್ಧಗಳಲ್ಲೂ ಕೂಡ ಜಯದ ಮೇಲೆ ಜಯವನ್ನ ಸೌಲನಿಗೆ ತಂದುಕೊಡ್ತಾ ಇದ್ದ. Hallelujah. Hallelujah. 17th chapter was fight with Goliath. 18th chapter, read the 18th chapter. 1 Samuel. 1 Samuel 18. I'm sorry. 1 Samuel 18. Verse number 5. 1 ಸಾಮುವೇಲ 18:5. Read it. ಓದಿ. ದಾವೀದನಾದರೋ ಸೌಲನು ಎಲ್ಲಿಗೆ ಕಳುಹಿಸಿದರೂ ಅಲ್ಲಿಗೆ ಹೋಗಿ ಎಲ್ಲವನ್ನೂ ವಿವೇಕದಿಂದ ಮಾಡಿ ಯಶಸ್ಸು ಪಡೆಯುತ್ತಿದ್ದನು. ಆದ್ದರಿಂದ ಸೌಲನು ಅವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದರಿಂದ ಎಲ್ಲ ಅಧಿಕಾರಿಗಳಿಗೂ ಜನಸಾಮಾನ್ಯರಿಗೂ ಸಂತೋಷವಾಯಿತು. Then ದಾವೀದನು ಫಿಲಿಷ್ಟಿಯರನ್ನು ಸಂಹರಿಸಿ ಸರ್ವ ಸೈನಿಕರೊಡನೆ ಹಿಂದಿರುಗಿ ಬರುವಾಗ after that came all this singing and all. It was not only one fight with Goliath. After that, Saul saw that this fellow is so strong, he made him the commander in chief. And he sent him for war in different places. Everywhere he went, he came back with victory. Now the woman said, my God, this fellow is always going and getting victory. ಸೊ ಇಲ್ಲಿ Hello. ಸೌಲನು After that, the woman said, it was not one battle that he won. He went and fought battles after battle. Now, was he trained officer, commander? No. But was he with the wisdom of God? Come on. So, what was his brothers more strong, more built, more qualified as a soldier? Yes. But did they become a commander? No. So were they qualified? Yes. But they get result? No. Was David qualified? No. But was he having a relationship with God? Yes. Did he get result? Wow. And thank God we are people who are not qualified. Hallelujah. Hallelujah. I said thank God we are people who are weak. Thank God we are people who are broken. And we turn to God and we depend on God. And God says result is guaranteed. Praise the Lord. ಸೊ ಇಲ್ಲಿ ಸೌಲನು ದಾವಿದನನ್ನ Thank God the word of God has stopped all arguments. Praise God, praise God, praise God. ಸೌಲನು ದಾವಿದನನ್ನ ತನ್ನ ಜೊತೆ ಇಟ್ಕೊಂಡಿದ್ದು ಮಾತ್ರವಲ್ಲ, ಆತನಿಗೆ ಜಸ್ಟ್ ಅವನ ದಾವಿದನ್ನ ಎಲ್ಲೆಲ್ಲಿ ಕಳಿಸ್ತಾರೋ ಎಲ್ಲಾ ಕಡೆಗಳು ಕೂಡ ಜಯದ ಮೇಲೆ ಜಯವನ್ನು ಅನುಭವಿಸ್ತಾ ಇದ್ದ. ಸೊ ಹಾಗಾಗಿ ಈತನನ್ನ ತನ್ನ ಸೈನ್ಯದ ಮುಖ್ಯಸ್ಥನಾಗಿ, ಸೈನ್ಯದ ಅಧಿಕಾರಿಯಾಗಿ ಕೂಡ ನೇಮಿಸಿದ. ತದನಂತರ ಆತನು ಜಸ್ಟ್ ಹೋಗಿ
ಗೊಲ್ಯಾತನ ತಲೆಯನ್ನ ಕಡಿಲಿಕ್ಕೆ ಹೋಗಿ ಆ ಯುದ್ಧದಲ್ಲೂ ಕೂಡ ಜಯವನ್ನು ಹೊಂದಿದ ನಂತರ ಪ್ರೈಸ್ ಬಿಡಿ ಗಾಡ್ ನಾವು ನೋಡ್ತಾ ಇದ್ದಾವೆ ಆ ಕಾರ್ಯ ಆದ್ಮೇಲೆ ಮಾತ್ರವಲ್ಲ ತನ್ನ ಆ ಯುದ್ಧದಲ್ಲಿ ಜಯವನ್ನು ಹಿಂದಿರುಗಿ ಬರುವಾಗ ಹೆಂಗಸರು ಮಾತನಾಡಿದ್ದು, ದಾವೀದನಾದರೂ 10,000 ತಲೆಯನ್ನು ಕಡಿತಾನೆ, ನಮ್ಮ ರಾಜನಾದರೂ 1,000 ತಲೆಯನ್ನು ಕಡಿಯುವಂತ ವ್ಯಕ್ತಿ ಎಂಬುದಾಗಿ ಕೊಂಡಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಇದನ್ನ ನೋಡಿದ ಮೇಲೆ ಸೌಲನಿಗೆ ಹೊಟ್ಟೆ ಕಿಚ್ಚು ಬಂದಿದ್ರು. ಸೊ ಇಲ್ಲಿ ದಾವೀದನಿಗೆ ಯಾವ್ದಾದ್ರು ತರಬೇತಿ ಆಗಿತ್ತ ಸೈನ್ಯದಲ್ಲಿ? ಬಟ್ ಆದ್ರೂ ಕೂಡ ಜೀವನ ಹೊಂದ್ತಾ ಇದ್ದಾನ? ಆದ್ರೆ ಆತನ ಸಹೋದರರು 3 ಅಣ್ಣಂದಿರು ಸೈನ್ಯದಲ್ಲಿದ್ದಾರೆ. ಅವ್ರಿಗೆ ಈಗಾಗಲೇ ಒಳ್ಳೆ ಟ್ರೈನಿಂಗ್ ಆಗಿದೆ, ಒಳ್ಳೆ ತರಬೇತಿನ ಕೊಡಲಾಗಿದೆ. ಆದ್ರೂ ಕೂಡ ಅವ್ರಿಗೆ ತರಬೇತಿ ಕೊಟ್ಟಿದ್ರು ಕೂಡ ಅವ್ರೇನಾದ್ರೂ ಪ್ರಮೋಷನ್ ಪಡ್ಕೊಂಡು ಸೈನ್ಯದ ಅಧಿಕಾರಿಯಾಗಿ ಏನಾದ್ರು ಮಾರ್ಪಟ್ರ? ಇಲ್ಲ. ದಾವೀದನಿಗೆ ಯಾವುದೇ ತರಬೇತಿ ಇಲ್ಲ, ಆದ್ರೂ ಕೂಡ ಸೈನ್ಯದ ಅಧಿಕಾರಿಯಾಗಿ ಮಾರ್ಪಟ್ಟ. ಅವರ ಅಣ್ಣಂದಿರಿಗೆ 3 ಕೂಡ ಒಳ್ಳೆ ತರಬೇತಿನ ಕೊಟ್ಟಿದ್ದಾರೆ ಸೈನ್ಯದಲ್ಲಿ, ಆದ್ರೂ ಕೂಡ ಅವರು ಆ ವ್ಯಕ್ತಿ ಯಾವ ಕಾರಣ ಪ್ರಮೋಷನ್ ಹೊಂದ್ಕೊಳ್ಳಿಲ್ಲ. ಅದೇ ರೀತಿ ನನಗೆ ಮತ್ತು ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಗಾಡ್ ಈ ಲೋಕದಲ್ಲಿ ನಮ್ಗೆ ಯಾವುದೇ ತರಬೇತಿ ಕೂಡ ಆಗಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ನಾವು ದಾವೀದ ಯಾವ ರೀತಿ ತರಬೇತಿನ ಪಡೆದುಕೊಳ್ಳದೆ ಇದ್ರೂ ಕೂಡ ದೇವರೊಂದಿಗಿರುವಂತ ಸಂಬಂಧವನ್ನ ಅವನು ಸದಾಕಾಲ ಅನುಭವಿಸ್ತಾ ಇದ್ದ. ಇನ್ ದ ಸೇಮ್ ವೇ ಅದೇ ರೀತಿ ನಾನು ಮತ್ತು ನೀವು ಕೂಡ ಈ ಲೋಕದಲ್ಲಿ ಯಾವುದೇ ತರಬೇತಿ ಆಗದಿದ್ರು ಕೂಡ ದೇವರೊಂದಿಗಿರುವಂತಹ ಆ ಸಂಬಂಧ, ದೇವರ ವಾಕ್ಯದ ಜೊತೆಲಿರುವಂತಹ ಸಂಬಂಧ ನಮ್ಮನ್ನ ಪ್ರೈಸ್ ಬಿಡಿ ಗಾಡ್ ಎಲ್ಲ ಏರಿಯಾದಲ್ಲೂ ಕೂಡ ಜಯದ ಮೇಲೆ ಜಯವನ್ನ ನಮ್ಮ ಜೀವನ ಮಾತ್ರವಲ್ಲ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಜಯವನ್ನು ಕೊಡ್ತಾರೆ. Hallelujah. Hallelujah. So now the question is, ಈಗ ಪ್ರಶ್ನೆ ಏನಂದ್ರೆ, the same word is preached to everybody. ಈಗ Now I am telling the all men, and for you all something, but every sentence, am I doing that? No. Everybody is getting the same word of God. ಸೊ ಈಗ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ ರೀತಿಯ ವಾಕ್ಯವನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರು ಬ್ರದರ್ ನಿಮ್ಗೇನಾದ್ರು ಒಂಥರ ಹೇಳ್ಬಿಟ್ಟು ನನ್ನ ಹತ್ರ ಏನಾದ್ರು ಕೆಲವು ವಿಷಯಗಳನ್ನ ಗುಸು ಮಾತಾಡ್ತಾ ಇದಾರ? ಇಲ್ಲ, ಎಲ್ಲರೂ ಒಂದೇ ರೀತಿಲಿ ಈಗ ಪ್ರಬೋಧನ ಆಯ್ತು ದೇವರ ವಾಕ್ಯ. Now how many of us are going and fighting Goliath? ಈಗ ಪ್ರಶ್ನೆ ಏನಂತಂದ್ರೆ, ಇದಾದ ನಂತರ ಎಷ್ಟು ಮಂದಿ ನಮ್ಮಲ್ಲಿ ಹೊರಗಡೆ ಹೋಗಿ ಗೊಲ್ಯಾತಗಳನ್ನ ಆ ರಾಕ್ಷಸರನ್ನ ಕೊಲೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ? How many people are being troubled with Goliath? The Israelites were troubled by Goliath. So David, who is not in the army, gets into the trouble to kill Goliath. In the same way, there are so many souls around who are in trouble, and God has anointed you, given you the teaching, and said, go and kill all those Goliaths that are in people's life and teach them and bring them to me. So by evening, from morning you start, by evening before you go to sleep, you must ask your question to yourself, did I kill any one Goliath today? And if I have not, I wasted my 24 hours. ಸೊ ಇಸ್ರೇಲ್ ಮಕ್ಕಳ ವಿರುದ್ಧವಾಗಿ ಇಸ್ರೇಲ್ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಬಂದಂತಹ ಆ ಗೊಲ್ಯಾತನೆಂಬ ರಾಕ್ಷಸನ್ನ ದಾವಿದ ದೇವರೊಂದಿಗೆ ಸಂಬಂಧ ಹೊಂದಿರುವಂತಹ ದಾವಿದ ಹೋಗಿ ಆ ಗೊಲ್ಯಾತನನ್ನ ನಾಶಗೊಳಿಸಿದ ಮೂಲಕ ಇಡೀ ಇಸ್ರೇಲ್ ಮಕ್ಕಳನ್ನ ಸಂರಕ್ಷಿಸಿದ್ದಾರೆ. ಅದರ ಜವಾಬ್ದಾರಿ ಇವ್ನು ಇರಲಿಲ್ಲ, ಬಟ್ ಆದ್ರೆ ಅದರ ಜವಾಬ್ದಾರಿ ಇದ್ದಿದ್ದು ಸೈನ್ಯದಲ್ಲಿದ್ದಂತಹ 3 ಅವರ ಅಣ್ಣಂದಿರಾದಂತಹ 3 ಸೈನಿಕರಿಗೆ. ಅವರು ಯುದ್ಧವನ್ನು ಮಾಡಿ ದೇಶವನ್ನು ರಕ್ಷಿಸಬೇಕಾಗಿತ್ತು, ಬಟ್ ಅವರು ಕೈಯಲ್ಲಿ ಸಾಧ್ಯವಾಗಿಲ್ಲ. ಅವರೆಲ್ಲ ಭಯಭ್ರಾಂತರಾಗಿದ್ದಾರೆ. ಬಟ್ ಪ್ರೈಸ್ ಬಿಡಿ ಗಾಡ್, ಜಸ್ಟ್ ದೇವರು ಈಗಾಗಲೇ ಅಭಿಷೇಕ ಮಾಡುವಂತಹ ದಾವಿದನು ತನ್ನ ಅಭಿಷೇಕದ ನಿಮಿತ್ತವಾಗಿ ಸರ್ವೇಶ್ವರ ಸ್ವಾಮಿ ನಾಮದಲ್ಲಿ ಹೋಗಿ ಆ ರಾಕ್ಷಸನ್ನ ಸದೆ ಬಡಿದು ಇಡೀ ದೇಶದ ಜನರಿಗೆ ಬಿಡುಗಡೆ ಕೊಟ್ಟಾರೆ. ಇನ್ ದ ಸೇಮ್ ವೇ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಈಗಾಗಲೇ ಅಭಿಷೇಕ ಮಾಡಿದ್ದಾರೆ. ಆ ಅಭಿಷೇಕ ಮಾಡಿ ಏತಕ್ಕೆ ಅಭಿಷೇಕ ಮಾಡಿದ್ದಾರೆ? ಸುತ್ತಮುತ್ತಲಿರುವಂಥ ಜನರನ್ನ ಅನೇಕ ವಿಧವಾದಂತಹ ಆ ಗೊಲ್ಯಾತಗಳು ಬಂದು ಜನರೆಲ್ಲರಿಗೂ ತೊಂದರೆ ಕೊಡ್ತಾರೆ. ಆ ಗೊಲ್ಯಾತನ ತಲೆಯನ್ನ ಕಡಿಲಿಕ್ಕಾಗಿ, ಆ ಗೊಲ್ಯಾತನ ನಾಶಗೊಳಿಸಲಿಕ್ಕಾಗಿ ನಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರು ಅಭಿಷೇಕ ಮಾಡಿದ್ದಾರೆ. ಬಟ್ ಪ್ರಶ್ನೆ ಏನಂತಂದ್ರೆ, ನಾವು ಸುತ್ತಮುತ್ತಲು ಹೋಗಿ ಜಸ್ಟ್ ಗೊಲ್ಯಾತಗಳ ತಲೆಗಳನ್ನ ಕಡಿದು ಆ ಗೊಲ್ಯಾತನ ಅಧೀನದಲ್ಲಿ ಭಯದಲ್ಲಿ ಸಮಸ್ಯೆ ಇರುವಂಥ ವ್ಯಕ್ತಿಗಳನ್ನ ನಾವು ಬಿಡುಗಡೆ ಮಾಡಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರ್ತಾ ಇದ್ದಾವೆ. ಸೊ ಬೆಳಗ್ಗೆಯಿಂದ ಸಂಜೆ ತನಕ 24 ಗಂಟೆಯಲ್ಲಿ ಜಸ್ಟ್ ರಾತ್ರಿ ಮಲಗಲಿಕ್ಕೆ ಹೋಗುವಾಗ ನಾವು ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ದೇವರು ನನಗೆ ಅವರ ಅಭಿಷೇಕವನ್ನು ಕೊಟ್ಟಿದ್ದಾರೆ, ಅವರ ವಾಕ್ಯವನ್ನು ಕೊಟ್ಟಿದ್ದಾರೆ, ಒಳ್ಳೆ ತರಬೇತಿಯನ್ನು, ಒಳ್ಳೆ ಪ್ರಬೋಧನೆಯನ್ನು ಕೂಡ ಕೊಟ್ಟಿದ್ದಾರೆ, ಅವರ ಜೊತೆ ಕಾಲ ಕಳೆಯಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇವುಗಳೆಲ್ಲವನ್ನು ಕೂಡ ಕೊಟ್ಟಿದ್ರು ಕೂಡ ಬೆಳಗಿಂದ ಸಂಜೆ ತನಕ ಅಟ್ಲೀಸ್ಟ್ ನಾನು ಎಷ್ಟು ಗೊಲ್ಯಾತಗಳ ತಲೆಯನ್ನು ನಾನು ಕಳೆದಿದ್ದೇನೆ. ಸಪೋಸ್ ಈವನ್ ಒಂದೇ ಒಂದು ಗೊಲ್ಯಾತನನ್ನು ಕೂಡ ನಾನು ಅವತ್ತು ಕಡಿಯದೆ ಹೋದ್ರೆ ದೇವರು ಕೊಟ್ಟಂತ ಆ ಜೀವದ ಆ 24 ಗಂಟೆಗಳ ಸಮಯವನ್ನ ನಾವು ವ್ಯರ್ಥವಾಗಿ ಕಳೆದಿದ್ದೇವೆ.
So somebody is saying, God bless me, empower me, promote me. ಸೊ ಕೆಲವರು ಹೇಳ್ಬೋದು ಕೇಳ್ಬೋದು, ದೇವ ನನ್ನನ್ನು ಬಲಪಡಿಸಿ, ನನ್ನ ಆಶೀರ್ವದಿಸಿ, ನನ್ನ ಶಕ್ತಿಪಡಿಸಿ ಎಂಬುದಾಗಿ. So God is saying, when you can't handle one Goliath, how can He give you the army to fight? ಸೊ ಖಂಡಿತವಾಗಿ ನೀನು ಒಂದೇ ಒಂದು ಗೊಲ್ಯಾತನ್ನ ಸೋಲಿಸಲಿಕ್ಕೆ ತಾವು ಪಡ್ತಾ ಇಲ್ಲ, ಒಂದೇ ಒಂದು ಗೊಲ್ಯಾತನ್ನ ಇದುವರೆಗೂ ನೀನು ಸೋಲಿಸಿಲ್ಲ ಅಂತ ಹೇಳಿದ್ಮೇಲೆ ಹೇಗೆ ತಾನೇ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಸೈನ್ಯವನ್ನ ನಾನು ನಿನಗೆ ಒದಗಿಸ್ಕೊಡ್ಲಿ? Will a company make the person on the lower grade a manager? But I'm coming in the company for the last 40 years. Yes, you are coming in the company for the last 40 years. How much are you solving the problem in the company? This much. But what about the manager? His responsibility is the whole company. So if you use the teaching to solve more problems in the lives of others, by default, you get promotion after promotion in the kingdom of God. ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಆಗತಾನೆ ಆ ಕೆಲಸಕ್ಕೆ ಸೇರ್ಕೊಂಡಿರುವಂಥ ವ್ಯಕ್ತಿಗೆ ಒಳ್ಳೆ ಜವಾಬ್ದಾರಿ ಜಾಸ್ತಿ ಇರ್ತದೆ, ಅಥವಾ ಕಂಪನಿ ನಡೆಸುವಂತಹ ಮ್ಯಾನೇಜರ್ಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ, ಮ್ಯಾನೇಜರ್. ಸೊ ಅದೇ ತರ, ಯಾಕಂದ್ರೆ ಆ ವ್ಯಕ್ತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು, ಎಲ್ಲ ವಿಭಾಗದಲ್ಲಿರುವಂತಹ ಎಲ್ಲ ಬ್ರಾಂಚ್ಗಳಿರುವಂತಹ ಸಮಸ್ಯೆಗಳನ್ನ, ಎಲ್ಲ ಡಿಪಾರ್ಟ್ಮೆಂಟ್ ಇರುವ ಸಮಸ್ಯೆಗಳನ್ನ ಪರಿಹರಿಸಬೇಕು, ದೊಡ್ಡ ಜವಾಬ್ದಾರಿ. ಇನ್ ದ ಸೇಮ್ ವೇ ನಾವು ಅಟ್ಲೀಸ್ಟ್ ಒಂದು ಸಮಸ್ಯೆನ, ಪರರ ಜೀವನದಲ್ಲಿರುವಂಥ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ದಿನಂಪ್ರತಿ ನಾವು ತಾಳ್ಕೆ ಪಡ್ತಾರ ಅಂತಂದ್ರೆ ಹೇಗೆ ತಾನೇ ದೇವರು ನಿಮ್ಗೆ ಪ್ರಮೋಷನ್ ಕೊಟ್ಟು ಜಸ್ಟ್ ಮ್ಯಾನೇಜರ್ ಲೆವೆಲ್ಗೆ ಜಸ್ಟ್ ಅನೇಕ ವ್ಯಕ್ತಿಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಅಂಥ ಮೂಲ ಸೌಕರ್ಯಗಳನ್ನು ನಿಮ್ಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ. ನೀವು ಯಾವಾಗ ದೇವರ ವಾಕ್ಯ ಉಪಯೋಗಿಸಿಕೊಂಡು ಅಟ್ಲೀಸ್ಟ್ ಒಂದೊಂದು ವ್ಯಕ್ತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕಾಗಿ ನೀವು ತಾಳ್ಕೆ ಪಡ್ತೀರಿ, ಆಗ ಪ್ರೈಸ್ ಬಿ ಗಾಡ್, ದೇವರು ಕೊಟ್ಟಿರುವಂತಹ ಪ್ರತಿಯೊಂದು ಕಾರ್ಯಗಳು ನಿಮ್ಮ ಒಳಗಡೆ ಇವೆ, ಅವುಗಳನ್ನು ದೇವರು ಒಂದೊಂದಾಗಿ ಹೊರ ತೆಗೆದು ನಿಮ್ಮ ಜೀವನದಲ್ಲಿ ನೀವು ಸುತ್ತಮುತ್ತಲು ಹೋಗಿ ಅನೇಕ ವ್ಯಕ್ತಿಗಳ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಲೆವೆಲ್ಗೆ ದೇವರು ಹಂತವಾಗಿ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಸರಿಯಾ? Hello, is it right? Yes. So my success is depending on whom? ಹಾಗಾದರೆ ನನ್ನ ಯಶಸ್ಸು ಬಂದು ಯಾರ ಮೇಲೆ ಅವಲಂಬಿಸಿಕೊಂಡಿದೆ? My promotion is depending on whom? ಸೊ ನನಗೆ ಸಿಗುವಂಥ ಬಡ್ತಿ, ನನಗೆ ಸಿಗುವಂಥ ಪ್ರಮೋಷನ್ ಯಾರ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿಸಿಕೊಂಡಿದೆ? My needs are met how? ಹಾಗಾದರೆ ನನ್ನ ಅಗತ್ಯಗಳು ಹೇಗೆ ತಾನೇ ನನ್ನ ಜೀವನ ಬರಲಿಕ್ಕೆ ಸಾಧ್ಯ? Hello? ಹೇಗೆ How are my needs met now? ಹೇಗೆ ನನ್ನ ಅಗತ್ಯಗಳೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ? If my life is still having struggle and lack, it's because I'm unfit to solve other people's problems. ನನ್ನ ಜೀವನ ಇನ್ನೂ ಕೂಡ ಯೇಸುವನ್ನು ಕಂಡುಕೊಂಡು ಎಷ್ಟು ದಿನಗಳಾಗಿದ್ರು ಕೂಡ ನನ್ನ ಜೀವನದಲ್ಲಿ ಇನ್ನೂ ಯಾಕೆ ಕೊರತೆಗಳಿವೆ, ಇನ್ನೂ ಕೂಡ ಯಾಕೆ ಅದೇ ರೀತಿಯ ಸಮಸ್ಯೆಗಳಿವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ, ಸಪೋಸ್ ಒಂದು ವೇಳೆ ಕೊರತೆಗಳಿದ್ರೆ, ನನಗೆ ಇನ್ನೂ ಕೂಡ ಕೊರತೆಗಳಿದ್ರೆ ಅದಕ್ಕೆ ಅದರ ಅರ್ಥ ಏನಂತಂದ್ರೆ ನಾನು ಬೇರೆಯವರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕಾಗಿ ನಾನು ಅಯೋಗ್ಯನಾಗಿದ್ದೇನೆ ಎಂಬುದು. Why I'm not able to solve other people's problems? ಏತಕ್ಕಾಗಿ ನಾನು ಪರರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? Because I have not made the correction in my own life. ಯಾಕೆಂದ್ರೆ ನನ್ನ ಜೀವನದಲ್ಲಿರುವಂಥ ತಪ್ಪುಗಳನ್ನ ನಾನು ತಿದ್ದುಕೊಳ್ಳಿಕ್ಕೆ ಇನ್ನೂ ಕೂಡ ನಾನು ನಿರ್ಧಾರ ತೆಗೆದುಕೊಂಡಿಲ್ಲ. Hallelujah. Hallelujah. So shall we start now? ಹಾಗಾದ್ರೆ ಈಗ ಇವತ್ತಿನ ಟಾಪಿಕ್ ಅನ್ನ ಪ್ರಾರಂಭಿಸೋಣ. I told you I'm just giving you introduction. ಜಸ್ಟ್ ಇದುವರೆಗೂ ಕೊಟ್ಟಿದ್ದು ಮೊದಲೇ ಬ್ರದರ್ ನಮ್ಮ ಸಹೋದರ ಹೇಳಿದ ರೀತಿಯಲ್ಲಿ ಜಸ್ಟ್ ಮೊದಲು ಹೇಳಿರುವಂಥದ್ದು ಬರೀ ಸೂಚನೆಗಳು, ಸಲಹೆಗಳು ಅಷ್ಟೇ. I can't teach 10 scriptures. ಖಂಡಿತವಾಗಿ ಇವರು 10 ವಾಕ್ಯಗಳನ್ನ ಯಾವ ಕಾರಣಕ್ಕೂ ಪ್ರಬೋಧನೆ ಮಾಡೋದಿಲ್ಲ. One shot is enough for the Goliath. ಸೊ ಒಂದೇ ಒಂದು ಶಾರ್ಟ್ ಸಾಕು, ಒಂದೇ ಒಂದು ವಾಕ್ಯ ಸಾಕು, ಜಸ್ಟ್ ಗೊಲ್ಯಾತನ ಕಥೆ ಮುಗಿಸ್ಲಿಕ್ಕಾಗಿ. Hallelujah. Hallelujah. Thank you, Jesus. Thank you, Jesus. So let's go to the Gospel of Matthew chapter 7. ಸೊ ಈಗ ಮತ್ತಾಯನ ಶುಭ ಸಂದೇಶ 7ನಂತೆ. Okay, before we go there, you know something happened 2 days back. ಸೊ ಆ ವಾಕ್ಯಕ್ಕೆ ಹೋಗುವಂತ ಮೊದಲು ಇವರ ಜೀವನದಲ್ಲಿ 2 ದಿನಗಳ ಹಿಂದೆ ಕೆಲವೊಂದು ಕಾರ್ಯ ನೆರವೇರಿತು. I was sleeping ಇವರು ಜಸ್ಟ್ in the hotel. We were in the hotel. ಇವರು ಹೋಟೆಲ್ ಮಲಗಿರುವಂತ ಸಂದರ್ಭದಲ್ಲಿ Brother Demonte was sleeping next to me. ಸೊ ಬ್ರದರ್ ಡಿಮೋಂಟಿ ಎಂಬುದಾಗಿ ಇನ್ನೊಬ್ಬರು ಸಹೋದರರು ಅವರು ಇವ್ರ ಪಕ್ಕದಲ್ಲಿ ಮಲಗಿದ್ರು. He got some phone ಸೊ ಆ ಸಂದರ್ಭದಲ್ಲಿ ಅವ್ರಿಗೊಂದು ಫೋನ್ ಕಾಲ್ ಬಂತು. and he started speaking in Tamil. ಸೊ ಆ ಸಂದರ್ಭದಲ್ಲಿ ಅವರು ತಮಿಳು ಭಾಷೆಯಲ್ಲಿ ಸಂಭಾಷಣೆ ಮಾಡ್ತಾ ಇದ್ರು. So for me it was tongues. ಸೊ ಇವರಿಗೆ ಅದು ಯಾವ ತರ ಅಂತಂದ್ರೆ ಅನ್ಯ ಭಾಷೆ ಮಾತಾಡೋದ ರೀತಿ. Another call came.
ಸೊ ಮತ್ತೊಂದು ಫೋನ್ ಕಾಲ್ ಬಂತು. speaking in Tamil. ಸೊ ಅವರು ತಮಿಳು ಭಾಷೆಯಲ್ಲಿ ಮಾತಾಡ್ತಾರೆ. Morning 5 o'clock. ಬೆಳಿಗ್ಗೆ 5 ಗಂಟೆಯಲ್ಲಿ. And the calls are coming and he's talking and talking and talking and I'm lying down and watching everything. But I've kept my eyes closed. ಸೊ ಇವರು ಆ ಸಹೋದರನಿಗೆ ಬೆಳಗ್ಗೆ 5 ಗಂಟೆ ತನಕ ಫೋನ್ಗಳ ಮೇಲೆ ಫೋನ್ ಬರ್ತಾನೆ ಇದೆ. ಅವ್ರು ಕಂಟಿನ್ಯೂಸ್ ಮಾತಾಡ್ತಾನೆ ಇದ್ದಾರೆ. ಇವರು ಕಣ್ಣು ಮುಚ್ಚಿ ರೀತಿಯಲ್ಲಿ ಇದ್ದಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. God answered my prayer. ದೇವರು ಇವರು ಪ್ರಾರ್ಥನೆ One call came in English. ಸೊ ಒಂದು ಫೋನ್ ಕಾಲ್ ಅವರಿಗೆ ಇಂಗ್ಲಿಷ್ ಅಲ್ಲಿ ಬಂದಿದೆ. So I wanted to know what he is going to speak now to a person who is in trouble. ಸೊ ಈಗ ನಾನು ನೋಡೋಣ ಆಚೆ ಕಡೆಯಿಂದ ಯಾರು ಸಮಸ್ಯೆ ಸಿಲ್ಕೊಂಡು ಯಾರು ಫೋನ್ ಮಾಡಿದಾರೋ ಈಗ ಏನ್ ಸಲಹೆ ಕೊಡ್ತಾರೆ ಎಂಬುದಾಗಿ ನೋಡೋಣ ಎಂಬುದಾಗಿ ಇವರು ನಿಗಾ ವಹಿಸಿದ್ರು. And he opened his mouth and he said this, my flesh and my heart fail it, but God is the strength of my heart and my portion forever. I'll give you one. Let him say in Kannada, no? ಓಕೆ, ಆ ಸಂದರ್ಭದಲ್ಲಿ ಆ ಸಹೋದರ ಹೇಳಿದ್ದು ಮೈ ಫ್ಲೆಶ್ ಅಂಡ್ ಮೈ ಹಾರ್ಟ್ ಫೇಲರ್ ಬಟ್ ಗಾಡ್ ಇಸ್ ದ ಸ್ಟ್ರೆಂತ್ ಆಫ್ ಮೈ ಹಾರ್ಟ್ ಅಂಡ್ ಮೈ ಪೋರ್ಷನ್ ಫಾರ್ ಎವರ್ ಎಂಬುದಾಗಿ ಇದನ್ನು ಹೇಳಿದ್ರು. I heard it. ಇವರು ಅದನ್ನ ಕೇಳಿಸ್ಕೊಂಡ್ರು. He began to explain. ಆಗ ಈ ವಾಕ್ಯವನ್ನ ಅವರು ಆಚೆ ಕಡೆ ಇರುವಂತಹ ವ್ಯಕ್ತಿಗೆ ಫೋನ್ ನಲ್ಲಿ ಈ ಬ್ರದರ್ ವಿವರಣೆ ಕೊಟ್ರು. Some 10-15 minutes the talk went on. 10 ನಿಮಿಷ ಇದೊಂದೇ ವಾಕ್ಯ ಹೋಗ್ತಾನೆ ಇದೆ ಫೋನ್ ಅಲ್ಲಿ. And the person said, the pain in my heart is gone. ಸೊ ಆ ಸಂದರ್ಭದಲ್ಲಿ ಆಚೆ ಕಡೆ ಇದ್ದಂತ ವ್ಯಕ್ತಿ ಹೇಳಿದ್ದು ನನ್ನ ಹೃದಯದಲ್ಲಿ ಏನ್ ಭಾರ ಇತ್ತು, ನೋವಿತ್ತು, ಅದೆಲ್ಲ ಬಿಡುಗಡೆ ಆಯ್ತು. I heard the whole counseling. ಸೊ ಆ ಎಲ್ಲ ಇಡೀ 15-20 ನಿಮಿಷದ ಕೌನ್ಸಿಲಿಂಗ್ ಅನ್ನ ಇವರು ಎಲ್ಲವನ್ನ ಕೇಳಿಸ್ಕೊಂಡ್ರು. I got up and I said, I want that scripture what you gave. ಸೊ ಆ ಸಂದರ್ಭದಲ್ಲಿ ಇವ್ರು ಎದ್ಬಿಟ್ಟು ಕೇಳಿದ್ದು, ಜಸ್ಟ್ ನೀವು ಯಾವ ವಾಕ್ಯವನ್ನು ಕೊಟ್ಟು ಅದು ಯಾವ ವಾಕ್ಯ ಅಂತ ನಿಮ್ಗೆ ಬೇಕು ನಾನು ಕೊಡು ಅಂತ So I ಕೇಳಿದ್ರು. opened the Bible and I began to read. ಆಗ ಅವರು ಆ ವಾಕ್ಯವನ್ನ ಕೊಟ್ಟ ನಂತರ ಇವರು ಬೈಬಲ್ ಓಪನ್ ಮಾಡಿ ಅದನ್ನು ಓದ್ಲಿಕ್ಕೆ ಪ್ರಾರಂಭಿಸಿದ್ರು. This scripture will 100% heal any heart disease. ಸೊ ಅವಾಗ ಇವ್ರಿಗೆ ಗೊತ್ತಾಯ್ತು ಈ ವಾಕ್ಯ ಯಾರಿಗೆಲ್ಲ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇದೆಯೋ I got up and I said, ಎಲ್ಲವನ್ನೂ my ಗುಣಪಡಿಸುವ God, you ವಾಕ್ಯ. gave me a powerful scripture, brother. Now I can go and heal anybody with a heart disease. ಸೊ ಆಗ ಇವರು ಆ ಬ್ರದರ್ಗೆ ಥ್ಯಾಂಕ್ಸ್ ಹೇಳಿದ್ರು. ಬ್ರದರ್, ನೀವು ಕೊಟ್ಟಂತ ವಾಕ್ಯ ಪ್ರೈಸ್ ಗಾಡ್, ನಿಜಕ್ಕೂ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಈ ಒಂದು ವಾಕ್ಯದಿಂದ ನಾನು ಎಲ್ಲಾ ಕಡೆ ಹೋಗಿ ಹೃದಯಕ್ಕೆ ಸಂಬಂಧಪಟ್ಟ ಹೃದಯದ ತೊಂದರೆಗಳಿಂದ ಯಾರು ನಳ್ತಾ ಇದಾರೋ ಅವ್ರನ್ನೆಲ್ಲ ಗುಣಪಡಿಸಬಹುದು. Wasn't it Demonte one day sitting in my class? ಸೊ ಅದೇ ಡಿಮೋಂಟಿ ಬ್ರದರ್ ಇವರು ಪ್ರಬೋಧನೆ ಕೊಡುವಂತ ಪ್ರಾರ್ಥನೆ ಕೂಡ ನಡೆಸುವಂತ ಕಾರ್ಯದಲ್ಲಿ ಒಂದು ದಿನ ಅವರು ಕೂಡ ಕೊಡುವಂತ ವ್ಯಕ್ತಿಯಾಗಿದ್ರು. His life changed. ಆ ವ್ಯಕ್ತಿ ಬಂದು ಇವರು ನಡೆಸುವಂತ ಪ್ರಾರ್ಥನೆ ಕೂಡ ಬಂದು ಅವರ ಜೀವನ He ಬದಲಾವಣೆ was preaching earlier also. But he was preaching earlier, Yeah. but But there was no no signs and wonders. That's what I'm saying. He could be preaching a lot, Yeah. but there was no signs and wonders. wonders. Okay. ಸೊ ಆ ಸಹೋದರ ಮೊದಲು ಕೂಡ ಪ್ರಬೋಧನೆ ಮಾಡ್ತಾ ಇದ್ರು. ಬಟ್ ಆದ್ರೆ ಯಾವ ಅದ್ಭುತ ಕಾಲ ಆಗ್ತಿಲ್ಲ, ಯಾವ ಜೀವನ ಕೂಡ ಚೇಂಜ್ ಆಗ್ತಿಲ್ಲ. ಅದು ಒಂದು ಗಂಟೆ ಎಷ್ಟೋ ವಾಕ್ಯ ತೆಗೆದುಕೊಳ್ಳೋದು. ಬಟ್ ಇವರು ತರಗತಿಗೆ ಬಂದಾದ್ಮೇಲೆ ಕುಳಿತುಕೊಂಡು ದೇವರ ವಾಕ್ಯನ ಆಲಿಸಿ ಅವ್ರ ಜೀವನ ಚೇಂಜ್ ಆಗಿದೆ. ಈಗ Something God taught him. ದೇವರು ಆ ಸಂದರ್ಭದಲ್ಲಿ ಏನೋ ಒಂದು ಕೆಲವೊಂದು ವಿಷಯವನ್ನ ಅವ್ರಿಗೆ ಹೇಳಿದ್ರು, Which I don't know. ಅವ್ರಿಗೆ ಏನೋ ಒಂದು ವಿಷಯ ಕಲ್ಸ್ಕೊಟ್ರು. ಇವ್ರು ಗೊತ್ತಿಲ್ಲದ ಅನೇಕ ವಿಷಯಗಳನ್ನು ಕಲ್ಸ್ಕೊಟ್ರು. So on this scripture, did I become a student? ಈ ವಾಕ್ಯದ ಮೂಲಕ ಇವರ ಬಳಿಗೆ ಬಂದು ದೇವರ ವಾಕ್ಯವನ್ನು ಕಲ್ತ್ಕೊಂಡಿರುವಂತಹ ಸಹೋದರನಿಗೆ ಈ ವಾಕ್ಯದ ಮೂಲಕ ಇವರು ಆ ಸಹೋದರನಿಗೆ ವಿದ್ಯಾರ್ಥಿ ಆದ್ರ. And then we began to discuss this and I began to explain to him what the scripture is speaking about. ಸೊ ಆ ಸಂದರ್ಭದಲ್ಲಿ ಅವರಿಬ್ರು ಕೂಡ ಕುಳಿತುಕೊಂಡು ಆ ವಾಕ್ಯವನ್ನ ಇನ್ನೂ ಆಳವಾಗಿ ಇಬ್ರು ಕೂಡ ಧ್ಯಾನಿಸಿ ಆ ವಾಕ್ಯ ಏನು ಹೇಳ್ತಿರೋದು ಇನ್ನೂ ಆಳವಾಗಿ ಕಲಿಸ್ಬೇಕು. I told him, my flesh, that is my body, my heart might fail, might be sick, might be broken, might be totally destroyed. Okay? But God is the strength of my heart. Now my heart that has been damaged, when I make God my strength, the damaged heart will be repaired by my God. ಸೊ ಆ ವಾಕ್ಯ ಹೇಳ್ತದೆ, ನನ್ನ ಶರೀರ ಮತ್ತು ನನ್ನ ಹೃದಯ ಒಂದು ವೇಳೆ ಕೆಟ್ಟು ಹೋಗ್ಬೋದು, ಕಾರ್ಯ ನಿರ್ವಹಿಸಿದ ಸೋತು ಹೋಗ್ಬೋದು, ನಷ್ಟಪಟ್ಟು ಹೋಗ್ಬೋದು. ಆದರೆ ದೇವರು ನನ್ನ ಹೃದಯಕ್ಕೆ ಶಕ್ತಿಯಾಗಿದ್ದಾರೆ, ಬಲವಾಗಿದ್ದಾರೆ. ಅಂದ್ರೆ ನನ್ನ ಹೃದಯ ಸಂಪೂರ್ಣವಾಗಿ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿರ್ಬೋದು, ನನ್ನ ಶರೀರ ಯಾವುದೇ ರೋಗಕ್ಕೆ ತುತ್ತಾಗಿರ್ಬೋದು. ಬಟ್ ಅದನ್ನು ಯಾರು ಸೃಷ್ಟಿ ಮಾಡಿದಾರೋ ಆ ಸೃಷ್ಟಿಕರ್ತರು ಮಾತ್ರ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಸರಿಪಡಿಸಬಹುದು. What is your car make? ಯಾವ Which company? Hyundai Creta. ಬೇಟ. Okay. So you bought a new car, and what if the car gets spoiled? You put it into the scrap.
ಸೊ ಅವರು ಈಗ ಕ್ರೇಟಾ ಕಾರ್ನ ಹೊಸ ಕಾರ್ನ ತೆಗೆದುಕೊಂಡಿದ್ದಾರೆ. ಸಪೋಸ್ ಆ ಕಾರಿಂದ ಕೆಟ್ಟೋದ್ರೆ ಅವ್ರು ಏನ್ ಮಾಡ್ತಾರೆ, ತಗೊಂಡು ಗುಜರಿ ಹಾಕ್ತಾರೆ, ಹೌದಾ? Gujari. So all cars go for Gujari. ಎಲ್ಲ ಕಾರಕ್ಕೂ ಗುಜರಿಗೆ ಹೋಗ್ತದೆ. No. The manufacturer manufactures the car and the whole car in spare parts form is also manufactured. ಸೊ ಅಂದ್ರೆ ಆ ಕಂಪನಿ, ಆ ಕಾರನ್ನ ತಯಾರಿಸಿರುವಂತಹ ಕಂಪನಿಯವರು ಆ ಕಾರನ್ನ ಶೋರೂಮ್ ಬಿಡುಗಡೆ ಮಾಡೋ ಸಂದರ್ಭದಲ್ಲೇ ಅದಕ್ಕೆ ಆ ಇಡೀ ಕಾರ್ ಏನೆಲ್ಲ ಸ್ಪೇರ್ ಪಾರ್ಟ್ಸ್ಗಳು ಬೇಕು, ಬಿಡಿ ಭಾಗಗಳು ಬೇಕು, ಅವುಗಳನ್ನು ಕೂಡ ತಯಾರಿಸಿರ್ತದೆ. What if the car manufactures beautiful car but no spare parts? How many people will buy? ಸೊ ಒಂದು ಕಂಪನಿ ಅತ್ಯದ್ಭುತವಾದ ಒಳ್ಳೆ ಕಾರ್ನ ತಯಾರಿ ಮಾಡಿದರೆ ಕಡಿಮೆ ರೇಟ್ ಕೊಡ್ತಾ ಇದ್ದಾರೆ, ಕಡಿಮೆ ರೇಟಿಗೂ ಇದೆ. ಬಟ್ ಆದ್ರೆ ಅದ್ರ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ ಅಂತ ಕಾರಣ ಎಷ್ಟು ಮಂದಿ ತಿಳ್ಕೊಳ್ಳಿ ಇಷ್ಟಪಡ್ತಾರೆ.